ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ವಿಶ್ವಾದ್ಯಂತ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೇವೆ. ಈ ಮಹಿಳಾ ದಿನಾಚರಣೆಯ ಆಚರಣೆಯ ಸಮಾರಂಭದಲ್ಲಿ ಇವತ್ತೊಂದು ನಾವು ಕಾರ್ಯಕ್ರಮ ನಡೆಸ್ತಿರುವಂಥದ್ದು ಸಾಧಕಿಗೊಂದು ಸಲಾಂ. ಸಾಧಕಿ ಅಂದ ತಕ್ಷಣ ಸಾಧಕಿ ತಾಯಿ ಆಗಿರ್ಬೋದು, ಸಾಧಕಿ ಅಕ್ಕ ಅಥವಾ ತಂಗಿ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ಹಾಗೆ ಸಾಧಕಿ ನಮ್ಮ ವಿಶ್ವದಲ್ಲಿಯೇ ಹೆಸರು ಮಾಡಿರುವಂಥ ಕ್ರೀಡಾಪಟು ಆಗಿರ್ಬೋದು ಅಥವಾ ರಾಜಕೀಯ ವ್ಯಕ್ತಿ ಆಗಿರ್ಬೋದು. ಇವರೆಲ್ಲರನ್ನ ನಾವು ಸಾಧಕಿಗಳಂತ ರೂಪಿಸ್ಕೊಳ್ತೇವೆ. ಈ ಸಾಧಕಿಗೊಂದು ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷವಾಗಿ ಇಬ್ಬರು ಅತಿಥಿಗಳು ನಮ್ಮ ಮುಂದಿದ್ದಾರೆ. ನಮ್ಮ ಮಹಿಳಾ ದಿನಾಚರಣೆಯ ಈ ಶುಭ ಸಮಾರಂಭದಲ್ಲಿ ವೇದಕಾಲದಲ್ಲೂ ಕೂಡ ಪ್ರಕೃತಿ ಪುರುಷನನ್ನು ಸಮಾನವಾಗಿ ಕಂಡಂಥವಳು ಈ ಭಾರತ ಮಾತೆ. ಭಾರತ ಮಾತೆಯನ್ನು ನಾವು ಯಾವತ್ತೂ ನಮ್ಮ ತಾಯಿ ಅಂತಲೇ ನಾವು ಗೌರವಿಸ್ಕೊಳ್ತೇವೆ. 1909 ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆಯಲ್ಲಿದ್ದರೂ ಕೂಡ ಅದನ್ನು ನೇರ ರೂಪಕ್ಕೆ ಬಂದಿರುವಂಥದ್ದು 1975 ಮಾರ್ಚ್ 8 ಮಹಿಳೆಗೆ ಪ್ರಪ್ರಥಮವಾಗಿ ಓಟನ್ನು ಮಾಡಲಿಕ್ಕೆ ಸಿಕ್ಕಂಥ ದಿವಸವನ್ನು ನಾವು ಮಹಿಳಾ ದಿನಾಚರಣೆ ಅನ್ನುವುದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸ್ಪಂದನ ವಾಹಿನಿಯ ಈ ಸಾಧಕಿಗೊಂದು ಸಲಾಂ ಕಾರ್ಯಕ್ರಮದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡದ ಹೆಮ್ಮೆಯ ಇಂಜಿನಿಯರ್, ಹಾಗೆ NH77 ಈಗೇನು ನಾವು ರಾಷ್ಟ್ರೀಯ ಹೆದ್ದಾರಿ 66 ಅಂತ ಕರಿತೇವೆ, ಈ ಒಂದು ಹೆದ್ದಾರಿಯನ್ನು ರೂಪಿಸುವಲ್ಲಿ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದಂಥ ಶ್ರೀಮತಿ ಜಯಂತಿ ಪ್ರಭು ನಮ್ಮ ಜೊತೆ ಇದ್ದೇವೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಅದೇ ರೀತಿ ರಾಜಕೀಯದಲ್ಲಿ ಇವತ್ತು ನಾವು ನಮ್ಮ ಮಹಿಳೆಯರ ಪಾತ್ರವನ್ನು ಅತ್ಯಂತ ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ರಾಜಕೀಯದಲ್ಲಿ ತನ್ನನ್ನು ಗುರುತಿಸಿಕೊಂಡು ಸಮಾಜದ ಪರವಾಗಿ ಚಿಂತನೆಯನ್ನು ಮಾಡ್ತಾ ಸಮಾಜದಲ್ಲಿ ಆಗುವಂಥ ಅತ್ಯಂತ ಕಾಳಜಿಯ ವ್ಯಕ್ತಿಯಾಗಿ ಸ್ಕೌಟ್ಸ್ ಮತ್ತು ಗೈಡ್ಸಿನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂಥ ಶ್ರೀಮತಿ ಜ್ಯೋತಿ ಹೆಬ್ಬಾರ್ ಅವರು ನಮ್ಮ ಸಾಧಕಿಗೊಂದು ಸಲಾಂ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದಾರೆ. ಧನ್ಯವಾದಗಳು. ಪ್ರಥಮವಾಗಿ ಶ್ರೀಮತಿ ಜಯಂತಿ ಪ್ರಭು ಅವರಿಗೆ ನಾನು ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಇಂಜಿನಿಯರ್ ಆಗಿ ಪ್ರಥಮ ಮಹಿಳಾ ಇಂಜಿನಿಯರ್ ಆಗಿ ತಾವು ಗುರುತಿಸಿಕೊಂಡಿದ್ದಿರುವಂಥರು. 1956 ತಾವು ಇಂಜಿನಿಯರಿಂಗ್ ಪದವಿಯನ್ನು ಹುಬ್ಬಳ್ಳಿಯ BVB ಕಾಲೇಜಿಂದ ಪಡೆದುಕೊಂಡಿರುವಂಥವರು. ತಮ್ಮ ಈ ಇಂಜಿನಿಯರಿಂಗ್ ಪದವಿಯ ಶಿಕ್ಷಣ ಹೇಗೆ ಪ್ರಾರಂಭವಾಯಿತು, ಅಥವಾ ನೀವು ನಿಮ್ಮ ನೆನಪನ್ನು ಮೆಲುಕು ಹಾಕಿದಾಗ ತಮ್ಮ ಇಂಜಿನಿಯರಿಂಗ್ ಅಂದಿನ ಕಾಲದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ನಿಮಗೆ ಯಾವ ರೀತಿಯಲ್ಲಿ ಇದನ್ನು ಮಾರ್ಗದರ್ಶನ ನೀಡಿದಂಥವ್ರು ಯಾರು ಅನ್ನೋ ಬಗ್ಗೆ ಹೇಳ್ಬೋದು? ಮಾರ್ಗದರ್ಶನ ನೀಡಿದವರು ನನ್ನ ತಂದೆಯವರೇ. ಎಂದು ಹೇಳಿದರೆ, ತಂದೆಯವರ ಫ್ರೆಂಡ್ ಒಬ್ಬರು ಅವರಿಗೆ ಹೇಳಿದರು, ಈ BVB ಕಾಲೇಜಲ್ಲಿ ಹುಡುಗಿಯರನ್ನು ತಗೊಳ್ತಾರೆ ಅಂದೇಳಿ. ಆಗ ನಾನು ಇಂಟರ್ಮೀಡಿಯೇಟ್ ಸೆಕೆಂಡ್ ಇಯರಲ್ಲಿದ್ದೆ. ಹಾಗೆ ಮ್ಯಾಥಮೆಟಿಕ್ಸ್ ತಗೊಂಡಿದ್ದೆ. ಯಾವ ಕೋರ್ಸಿಗೆ ಹೋಗೋದು, ಫಿಸಿಕ್ಸ್ ಆನರ್ಸಿಗೆ ಇಲ್ಲಿ ಹೋಗೋದು ಅಂದೇಳಿ ಎಲ್ಲ ನಾನು ನನ್ನಷ್ಟಕ್ಕೆ ಡಿಸೈಡ್ ಮಾಡಿದ್ದು. ಹಾಗೆ ಇವರು ಹೇಳಿದ್ದಲ್ಲ, ತಂದೆಯವರು ಹೇಳಿದರು, ಹೀಗೆ ಇಂಜಿನಿಯರಿಂಗ್ ಯಾಕೆ ಮಾಡಬಾರ್ದು, ನನಗೆ ಮಾರ್ಕ್ಸ್ ಎಲ್ಲ ಒಳ್ಳೆಯದಿತ್ತು ಇಂಟರ್ಮೀಡಿಯೇಟಲ್ಲಿ. BVB ಕಾಲೇಜ್ ಹುಬ್ಬಳ್ಳಿಯಲ್ಲಿ ಅವರ ಹೆಸರು ಹೇಳಿ ಇವರು ಹೇಳಿದ್ದಾರೆ. ಆಗ ನನ್ನ ಖಂಡಿತ ನನ್ನಿಂದ ಆಗಲಿಕ್ಕಿಲ್ಲ ಎಂದೇಳಿ, ನನಗೆ ಅಷ್ಟು ಇಮ್ಮಿಡಿಯೇಟ್ಲಿ ಏನು ಇದು ಬರಲಿಲ್ಲ. ಅದೇ ನಾನು ಹೇಳಿದ್ದೆ, ಬೇಡ ನನ್ನಿಂದ ಆಗಲಿಕ್ಕಿಲ್ಲ. ಆದರೆ ತಂದೆ ಎನ್ಕರೇಜ್ ಮಾಡಿದರು, ಈಗ ಯಾರು ಮಾಡೋದಿಲ್ಲ, ಮಾಡಿದರೆ ಫಸ್ಟ್ ಮಹಿಳೆಯಾಗಿ ಮಾಡಿದರೆ ತುಂಬ ಸ್ಕೋಪ್ ಇರ್ಬೋದು, ಹಾಗೆ ಹೀಗೆ ಅಂದೇಳಿ. ಬೆಳಿಗ್ಗೆ ನಾನು ಕಲ್ತರೆ ಆಯ್ತಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದೆ. ಹಾಗೆ ಮತ್ತೆ ಹೋದೆ, ಅಲ್ಲಿ ಫೇಸ್ ಮಾಡಿದೆ ಕಡೆಗೆ ಅಷ್ಟೇ. ನಿಮ್ಮ ಇಂಜಿನಿಯರಿಂಗ್ ಓದ್ತಾ ಇರುವಾಗ ಎಷ್ಟು ಜನ ಮಹಿಳೆಯರು ನಿಮ್ಮ ಜೊತೆಯಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಮಾಡ್ತಾ ಇದ್ರು? ಅದೇ ರೀತಿಯಲ್ಲಿ ನೀವು ಇಂಜಿನಿಯರಿಂಗ್ ಮಾಡುವಾಗ ನಿಮಗೆ ಯಾವ ರೀತಿಯ ತೊಂದರೆಗಳು ಬಂತು, ಅದನ್ನು ಯಾವ ರೀತಿಯಲ್ಲಿ ಎದುರಿಸಿದ್ರಿ? ಯಾಕಂದರೆ ನಮ್ಮ ವೀಕ್ಷಕರು ಇರುವಂಥ ಮಹಿಳೆಯರಿಗೆ ಜೀವನದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಜೀವನವನ್ನು ಎದುರಿಸಬೇಕು ಅನ್ನೋ ಬಗ್ಗೆ ಉದಾಹರಣೆಯನ್ನು ನೀವು ಎಲ್ಲರೂ ಕೊಡ್ಬೋದು? ನನ್ನ ಒಟ್ಟಿಗೆ ಇನ್ನೊಬ್ಬಳು ಹುಡುಗಿ ಇದ್ಲು. ಅವ್ರ ಮನೆ ಅಲ್ಲೇ ಮಾಡಿದರು ಅವರ ಪೇರೆಂಟ್ಸ್. ಆದ್ದರಿಂದ ನಾವಿಬ್ಬರು, ನಾನು ಅವರ ಒಟ್ಟಿಗೆ ಇರಲಿಲ್ಲ. ನಾನು ಇದು ಕರ್ನಾಟಕ ಮೆಡಿಕಲ್ ಕಾಲೇಜ್ ಈಗ ಕೂಡ ಇದಾಗ್ತದಲ್ಲ, ಅದು ಆ ಹಾಸ್ಟೆಲಲ್ಲಿ ನನ್ನನ್ನು ತಗೊಂಡ್ರು. ಅವರು ಮೆಡಿಕಲ್ ಸ್ಟೂಡೆಂಟ್ಸ್ ಒಟ್ಟಿಗೆ ನಾನಿದ್ದೆ. ಅದರಿಂದಾಗಿ ನನಗೆ ಬೋರ್ ಆಗ್ತಿರಲಿಲ್ಲ.
ಅಂದರೆ ಅವರ ಕಂಪನಿ ಇತ್ತಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್. ಹಾಗೆ ಹಾಸ್ಟೆಲ್ ಮಟ್ಟಿಗೆ ಏನು ತೊಂದರೆ ಇರಲಿಲ್ಲ, ಬಟ್ ಸ್ಟಡೀಸ್ ಮಟ್ಟಿಗೆ ತುಂಬ ತೊಂದರೆ ಆಯಿತು. ಇನ್ನು ಹೇಳಿದರೆ ನಾನು ಮೆಡ್ರಾಸ್ ಯೂನಿವರ್ಸಿಟಿಯಲ್ಲಿ ಕಲಿತದ್ದು ಮಂಗಳೂರಲ್ಲಿ. ಮಂಗಳೂರು ವಾಸ್ ಅಂಡರ್ ಮೆಡ್ರಾಸ್ ಯೂನಿವರ್ಸಿಟಿ. ಇಟ್ ವಾಸ್ ಎ ಗುಡ್ ಯೂನಿವರ್ಸಿಟಿ, ವೆರಿ ಈಸಿ ಸಿಲೆಬಸ್ ಐ ಮಸ್ಟ್ ಸೇ, ಬಿಕಾಸ್ we could understand, I remember we could understand everything in the syllabus. But here there was lot of difference. Karnataka University syllabus was entirely different, so calculus and all very advanced. So I was desperate, and I really repented. I must truthfully admit that I would have gone to Madras for physics honors as I decided. So but the thing is, once I have joined, I have to struggle. So I struggled and I continued. That is the thing. But the thing is, I used to score high marks when I was in Madras University. But here I couldn't score because of the difficulty in syllabus. So somehow or other I decided to continue, because once I have joined, I have to continue like that. ಅಂದಿನ ಕಾಲದಲ್ಲಿ ತುಂಬ ಕಷ್ಟವಿದ್ರೂ ಕೂಡ ಸಾಧನೆಯನ್ನು ಮಾಡಬೇಕು ಅನ್ನುವ ಉದ್ದೇಶದಿಂದ ಒಂದು ಇಂಜಿನಿಯರಿಂಗ್ ಕೋರ್ಸನ್ನು ನೀವು ತೆಗೆದುಕೊಂಡು ಈ ಒಂದು ಹಂತದಲ್ಲಿ ಬಂದಿದ್ದೀರಿ. ಮೇಡಮ್, ನಿಮಗೆ ಒಂದು ಪ್ರಶ್ನೆ. ಶ್ರೀಮತಿ ಜ್ಯೋತಿ ಹೆಬ್ಬಾರ್ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಧಾರ್ಮಿಕ ಸಂಸ್ಥೆಯ ಕ್ಷೇತ್ರಗಳಲ್ಲಿ ಹಲವಾರು ಸಂಸ್ಥೆಗಳಲ್ಲಿ ನೀವು ದುಡಿತಾ ಇದ್ದೀರಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಒಂದು ವಾಕ್ಯವನ್ನು ಹೇಳ್ತಾರೆ, ಬೆಟರ್ ಫಾರ್ ಅವರ್ ಸೆಲ್ಫ್ ಎನ್ನುವುದನ್ನು. ಸೊ ಯಾವ ರೀತಿಯಲ್ಲಿ ನಿಮ್ಮ ಈ ಕಾರ್ಯ ಸಾಧನೆ ಹೇಗೆ ಪ್ರಾರಂಭವಾಯಿತು, ಹೇಗೆ ನೀವು ಇದೆಲ್ಲ ಕ್ಷೇತ್ರವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ? ಯಾಕಂದರೆ ಮಹಿಳೆಯರು ಕೇವಲ ಅಡುಗೆ ಮನೆಗೆ ಸೀಮಿತರು ಅನ್ನೋ ಒಂದು ಕಾಲ ಇತ್ತು. ಆದರೆ ಇವತ್ತಿನ ಕಾಲದಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ನಾವು ಅವರ ಸಾಧನೆಯನ್ನು ನೋಡ್ತೇವೆ. ಆ ಸಾಧನೆಗೆ ನಿಮಗೆ ಪ್ರೇರಣೆ ನೀಡಿದಂಥ ಯಾವುದಾದ್ರೂ ಕ್ಷಣಗಳು ನೆನಪು ಮಾಡಿಕೊಳ್ಳಿದ್ರೆ, ಅಥವಾ ನಿಮಗೆ ಯಾವ ರೀತಿಯಲ್ಲಿ ನಿಮ್ಮ ಈ ಕಾರ್ಯ ಪ್ರಾರಂಭವಾಯಿತು ಅನ್ನೋದ್ರ ಬಗ್ಗೆ? ಮೊದಲನೇದಾಗಿ ನಾನು ಸ್ಪಂದನ ಚಾನಲ್ಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಯಾಕೆಂದರೆ ಖಂಡಿತವಾಗಿಯೂ ಇವತ್ತು ಮೊದಲನೆಯ ಒಂದು ನಮಗೆ ಗೊತ್ತಿಲ್ಲದಂತಹ ಮುತ್ತುಗಳನ್ನು ನೀವು ಹುಡುಕಿ ತಂದು ಒಂದು ಗುರುತಿಸುವಂತಹ ಕೆಲಸವನ್ನು ನೀವು ಮಾಡಿದ್ದೀರಿ. ನಮ್ಮ ಮೊದಲ ಇಂಜಿನಿಯರ್ ಅಂತ ನನಗೆ ಕೂಡ ಗೊತ್ತಿರಲಿಲ್ಲ. ನನಗಿವತ್ತು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಾನೊಂದು ಸೀನಿಯರ್ ಇಂಜಿನಿಯರ್ ಒಟ್ಟಿಗೆ ಕುಳಿತುಕೊಳ್ಳುವಂತಹ ಸೌಭಾಗ್ಯವನ್ನು ನೀವು ತಂದುಕೊಟ್ಟಿದ್ದೀರಿ. ಹಾಗಾಗಿ ನಾನು ಸ್ಪಂದನ ಚಾನಲ್ಗೆ ಮೊದಲನೇದಾಗಿ ಧನ್ಯವಾದವನ್ನು ಹೇಳ್ತೇನೆ. ನೀವು ಹೇಳಿದಾಗೆ ಬಹುಶಃ ನಾನು ಈ ರಂಗಕ್ಕೆ ಬರಲಿಕ್ಕೆ ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ ತಾನೇನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ತುಡಿತ ಇರ್ತದೆ. ಆ ತುಡಿತ ಯಾವಾಗ ಹೊರಗೆ ಬರ್ತದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಒಂದು ಕ್ಷಣದ ಬದಲಾವಣೆ ಇದೆಯಲ್ಲ, ಅದು ನಮ್ಮ ದಾರಿಯನ್ನೇ, ದಿಕ್ಕನ್ನೇ ಬದಲಾವಣೆ ಮಾಡ್ತದೆ. ನಾನು ನಮ್ಮ ಮನೆ ಸಗ್ರಿ ಅಂತ ಮಣಿಪಾಲದ ಹತ್ರ ಇದೆ. ಅಲ್ಲಿ ನಾನು ಮಾಮೂಲಾಗಿ ಓಡಾಡ್ತಾ ಇರುವಾಗ ತುಂಬ ಪ್ರಾಯದ ಒಂದು ಅಜ್ಜಿ, ಎಷ್ಟಂದರೆ ಇನ್ನೂ ನೆಲವನ್ನು ಮುಟ್ಟುವಷ್ಟು ಬಗ್ಗಿದಂತಹ ಅಜ್ಜಿ ಒಂದು ದಿನ ನನ್ನನ್ನು ನಿಲ್ಲಿಸಿ ಕೇಳಿತು, ಅಮ್ಮ ನಿಮಗೆ ಓದಲಿಕ್ಕೆ ಬರೀಲಿಕ್ಕೆ ಬರ್ತದಲ್ಲ, ನೀವು ತುಂಬ ಕಲ್ತಿದ್ದೀರಲ್ಲ? ನಾನು ಹೇಳಿದೆ, ಓದಲಿಕ್ಕೆ ಬರಲಿಕ್ಕೆ ಬರ್ತದಮ್ಮ, ಅಷ್ಟು ಕಲ್ತಿದ್ದೇನೆ. ಹಾಗಾದರೆ ನನಗೆ ಒಂದು ತಿಂಗಳಿಗೆ 500 ರೂಪಾಯಿ ಮಾಸಾಸನ ಬರೋದೊಂದು ಉಂಟಂತಲ್ಲ, ಅದನ್ನು ಮಾಡಿಸಿಕೊಡ್ತೀರಾ ಅಂತ ಕೇಳಿದರು. ಸಡನ್ಲಿ ನನಗೆ ಶಾಕ್ ಆಯಿತು. ಯಾಕೆಂದರೆ ಅಲ್ಲಿಯವರೆಗೆ ರಾಜಕೀಯದ ಬಗ್ಗೆ ಆಗಲಿ, ಸಾಮಾಜಿಕ ಕ್ಷೇತ್ರದ ಬಗ್ಗೆ ಆಗಲಿ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡವಳಲ್ಲ. ನಾನಾಯಿತು, ನನ್ನ ಸಂಸಾರ ಆಯಿತು, ಏನೋ ನಮ್ಮದೊಂದು ಸೇಫ್ ಲೈಫ್ ಅಂತ ಹೇಳ್ಬೋದು. ಆ ಪರಿಧಿಯೊಳಗೆ ನಾನಿದ್ದವಳು. ನನಗೊಂಥರ ತುಂಬ ಫೀಲ್ ಆಗಿಬಿಡ್ತು. ಅವರು ಕೇಳಿದ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇಲ್ಲ. ಯಾಕೆಂದರೆ ನನಗೆ ಕೂಡ ಗೊತ್ತಿಲ್ಲ ನಾವು ಹೇಗೆ ಆ 500 ರೂಪಾಯಿಯನ್ನು ತಂದು ಅಜ್ಜಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ನನಗೆ ಗೊತ್ತಿಲ್ಲ. ಆವಾಗ ನಾನು ಆಲೋಚನೆ ಮಾಡಿದೆ, ನಾನು ಎಲ್ಲಿ ಹೋಗಬೇಕು, ಯಾರನ್ನು ಮೀಟ್ ಆಗಬೇಕು. ಹಾಗೆ ಅದೇ ಸಂದರ್ಭದಲ್ಲಿ ಇಲೆಕ್ಷನ್ಗಳು ಬಂತು. ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಪ್ರಮೋದ್ರ ಒಂದು ಅಭಿಮಾನಿಯಾಗಿದ್ದೆ. ಪ್ರಮೋದ್ರ ಮೂಲಕ ನಾನೊಂದು ರಾಜಕೀಯ ಕ್ಷೇತ್ರಕ್ಕೆ ಬಂದೆ. ಹಾಗೆ ನಾನು ಅಲ್ಲಿಂದ ನನ್ನ ಒಂದು ರಾಜಕೀಯ ಒಂದು ಜೀವನ ಪ್ರಾರಂಭ ಆಯಿತು. ಆಗ ನಾನು ಆ್ಯಕ್ಚುಲಿ ಅಲ್ಲಿವರೆಗೂ ನಾನು ರಾಜಕೀಯವನ್ನು ತುಂಬ ಒಂದು ದ್ವೇಷಿಸ್ತಾ ಇದ್ದೆ. ಯಾಕೆಂದರೆ ಅಲ್ಲಿರುವವರೆಲ್ಲರೂ ಒಂಥರ ಭ್ರಷ್ಟರು, ಏನೋ ಈಗಿನ ಒಂದು ಯೂತ್ ಜನ್ರೇಷನ್ನಲ್ಲಿರುವ ಹಾಗಿದ್ದ ಅನೇಕ ಒಂದು ರಾಂಗ್ ನೋಷನ್ಸ್ ಕೂಡ ನನ್ನಲ್ಲಿತ್ತು. ಆದರೆ ಯಾವತ್ತು ನಾನು ಅಲ್ಲಿಗೆ ಬಂದೆ ಆವಾಗ ನಾನು ಎಣಿಸ್ಕೊಂಡೆ, ಇಲ್ಲಿ ಸೇವೆಯನ್ನು ಮಾಡುವವರಿಗೆ ರಾಜಕೀಯದಷ್ಟು ಉತ್ತಮ ಅವಕಾಶ ಬೇರೆ ಎಲ್ಲಿಯೂ ಇಲ್ಲ.
ಭ್ರಷ್ಟಾಚಾರಿಗಳನ್ನು ಮೀಡಿಯಾಗಳಾಗಿರ್ಬೋದು ಅಥವಾ ಪೇಪರ್ಲಾಗಿರ್ಬೋದು ಪ್ರತಿದಿನ ನಾವು ನೋಡುವುದರಿಂದ ಅದರ ಬಗ್ಗೆ ನಾವು ಒಂದು ರೋಸಿ ಹೋಗಿ ಓ ಈ ರಾಜಕೀಯ ಅಂದರೆ ಇಷ್ಟೇ ಅನ್ನುವಂತಹ ಭಾವನೆಯನ್ನು ಇವತ್ತು ಎಲ್ಲರೂ ಕೂಡ ಹೊಂದಿದ್ದಾರೆ. ಅದು ಮೊದಲನೇದಾಗಿ ತಪ್ಪು. ಆ ತಪ್ಪು ಸರಿಯೋ ಅಂತ ನೋಡಲಿಕ್ಕೆ ನಾವು ಅದರ ಒಳಗಡೆ ಹೋಗಬೇಕು ಮೊದಲನೇದು. ಇನ್ನೊಂದಂದರೆ ಒಂದು ಹಂತದಲ್ಲಿ ನಾನು ಕೂಡ ಒಂದು ಕೆಲಸಕ್ಕೆ ಹೋದೆ, ಜಾಬ್ ಮಾಡ್ತಿದ್ದೆ. ಅಲ್ಲಿ ಕೂಡ ನಾನು ತುಂಬ ಒಳ್ಳೆ ಹೆಸರೇ ಇತ್ತು. ಒಂದು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೆ. ಅದರ ನಂತರ ನಾನು ಎರಡನೆಯ ಗರ್ಭಿಣಿಯಾಗಿದ್ದಾಗ ಕಷ್ಟ ಅನಿಸಿತ್ತು ಆ ಕೆಲಸ, ಅದರಲ್ಲಿ ಬಿಟ್ಟೆ. ಅದರ ನಂತರ ಮಕ್ಕಳು ಸ್ವಲ್ಪ ದೊಡ್ಡಾದರು. ಅವರು ಬೆಳಗ್ಗೆಯಿಂದ ಸಂಜೆ ಹೋದರೆ, ಶಾಲೆಗೆ ಹೋದರೆ ಸಾಯಂಕಾಲ ಆಗ್ತಿತ್ತು. ನನಗೆ ಅನಿಸ್ತಿತ್ತು, ಅಯ್ಯೋ ನಾನು ಇಡೀ ಜೀವನವನ್ನು ತುಂಬ ವೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ, ನನ್ನಲ್ಲಿರುವ ಯಾವುದೋ ಒಂದು ತುಡಿತಾ ಇತ್ತು. ಈಗ ಬದುಕಾಯಿತು, ಮನೆ ಆಯಿತು, ಸಂಸಾರ ಆಯಿತು, ಮಕ್ಕಳಾದರು, ಎಲ್ಲವೂ ಆದ ನಂತರ ನನ್ನ ಈ ಫ್ರೀ ಟೈಮನ್ನು ನಾನು ಏನಾದರೂ ಒಂದು ಉಪಯೋಗಿಸ್ಬೇಕು. ಸಮಾಜದ ಋಣ ನಮ್ಮ ಮೇಲಿದೆ, ಹೊರಗಡೆಯ ಋಣ ನಮ್ಮ ಮೇಲಿದೆ, ಪ್ರಕೃತಿಯ ಋಣ ನಮ್ಮ ಮೇಲಿದೆ, ಗಾಳಿ ನೀರು ಎಲ್ಲವೂ ಕೂಡ ನಮಗೆ ಒಂದು ಲೆಕ್ಕದಲ್ಲಿ ಫ್ರೀಯಾಗಿ ಸಿಗ್ತಾ ಇರುವಾಗ ನಾವು ಎಲ್ಲವನ್ನು ಹೊರಗಿನ ಸಮಾಜದಿಂದ ತೆಗೆದುಕೊಂಡ ನಂತರ ಸ್ವಲ್ಪನಾದರೂ ನಾವು ಆ ಸಮಾಜಕ್ಕೆ ಪುನಃ ನಾವು ನೀಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಯಾವಾಗಲೂ ಇತ್ತು. ಅದೇ ಹೇಳಿದಾಗೆ ಅನೇಕ ತುಂಬ ಕಷ್ಟದಲ್ಲಿರುವ ಮಹಿಳೆಯರಿದ್ದಾರೆ, ಅಬಲರಿದ್ದಾರೆ, ಅಂಥವರನ್ನೆಲ್ಲರನ್ನು ಕೂಡ ಆವಾಗ ನನಗೊಂದು ಆಲೋಚನೆ ಬಂತು, ನಾನು ಹೇಗೆ ಹೊರಗೆ ಬರಬೇಕಂತ. ಆವಾಗ ಆ ಊರಿನಲ್ಲಿ ಒಂದು ಮಹಿಳಾ ಮಂಡಳವನ್ನು ಮಾಡುವಂಥದ್ದೊಂದು ಆಲೋಚನೆ ಬಂತು. ಹಾಗೆ ಮಹಿಳಾ ಮಂಡಳವನ್ನು ಮಾಡಿದೆವು. ಅದರ ಮೂಲಕ ಅನೇಕ ಜನರ ಪರಿಚಯ ಆಯಿತು. ಅದೇ ರೀತಿ ರಾಜಕೀಯಕ್ಕೆ ಬಂದೆ, ಅಲ್ಲಿ ಕೂಡ ಅನೇಕ ರೀತಿಯ ಪರಿಚಯ ಆಯಿತು. ಅಲ್ಲಿ ಸ್ವಾರ್ಥ ಇಲ್ಲದಿದ್ದರೆ, ನಮಗೊಂದು ಆಸೆ ಇಲ್ಲದಿದ್ದರೆ, ಅಲ್ಲಿ ಪೊಸಿಷನ್ ಬೇಕು, ನಾವು ದೊಡ್ಡ ಜನ ಆಗಬೇಕು ಅನ್ನುವಂಥ ಆಸೆ ಇಲ್ಲದಿದ್ದರೆ ಸೇವೆ ಮಾಡಲಿಕ್ಕೆ ಅದರಷ್ಟು ಉತ್ತಮ ಅವಕಾಶ ಬೇರೆ ಎಲ್ಲ ಇಲ್ಲ ಅಂತ ಹೇಳುವಷ್ಟು ಒಂದು ತಾಕತ್ತನ್ನು ಇವತ್ತು ನಾವು ಇದೆಲ್ಲ ರಂಗವು ಕೊಟ್ಟಿದೆ. ನೀವು ಹೇಳಿದಾಗೆ ಅನೇಕ ಸಲ ಬಹಳಷ್ಟು ಕಷ್ಟ ಆಗ್ತದೆ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡಲಿಕ್ಕೆ. ಆದರೂ ಕೂಡ ನನ್ನ ಗಂಡನ ಸಹಕಾರ ಕೂಡ ತುಂಬ ಇದೆ. ಮತ್ತು ನನ್ನ ಗಂಡನ ಕುಟುಂಬದವರು ಕೂಡ ತುಂಬ ಸಹಕಾರವನ್ನು ಅದರ ಬಗ್ಗೆ ನೀಡ್ತಾರೆ. ತಾಯಿ ಮನೆಯಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಅಬ್ಜೆಕ್ಷನ್ಗಳಿಲ್ಲ. ಇವತ್ತಿಗೂ ಕೂಡ ನಾನು ವಾರಗಟ್ಟಲೆ ಹೋಗಬೇಕು, ಬೆಂಗಳೂರು ಎಲ್ಲಿಯೋ ಮೀಟಿಂಗಿಗೆ ಹೋಗಬೇಕಂತ ಹೇಳಿದರೆ ಇವತ್ತಿಗೂ ತಂದೆ ತಾಯಿ ಬಂದು ನನ್ನೊಟ್ಟಿಗೆ ನಿಂತು ಒಂದು ಅವರ ಸಹಕಾರವನ್ನು ಕೊಡೋದ್ರಿಂದ ನಾವು ಒಂದು ಸಹಕಾರ ರಂಗಗಳಲ್ಲಿ, ಈ ಉಳಿದ ಎಲ್ಲ ಒಂದು ರಾಜಕೀಯ ರಂಗ ಇರ್ಬೋದು ಅಥವಾ ಸಾಮಾಜಿಕ ರಂಗಗಳಲ್ಲಿ ಮುಂದುವರಿಲಿಕ್ಕೆ ಎಲ್ಲರ ಒಂದು ಬೆಂಬಲ ಇರೋದ್ರಿಂದ ಇಷ್ಟಾದರೂ ಸಣ್ಣದು ನಾನು ದೊಡ್ಡ ಸಾಧನೆ ಏನೇನು ಮಾಡಲಿಲ್ಲ. ಆದರೆ ಒಂದು ದಾರಿಯನ್ನು, ನಮಗೊಂದು ಬದುಕಿನ ದಾರಿಯನ್ನು, ಒಂದು ಗುರಿಯನ್ನು ಒಂದು ರೂಪಿಸಿಕೊಳ್ಳುವಂತಹ ಅವಕಾಶ ಅದು ತಾನಾಗಿ ಬಂದಿದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಸ್ತ್ರೀ ಸಮಾನತೆಯ ಬಗ್ಗೆ ಇವತ್ತು ನಾವು ಒಂದು ಘೋಷವನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ತರಿಸಿದ್ದಾರೆ. ಏನು ಹೇಳಿದ್ರೆ ಬ್ಯಾಲೆನ್ಸ್ ಫಾರ್ ದ ಬೆಟರ್ ಅಂತ. ಈಗ ಹೆಣ್ಣು ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ಯಾವುದೇ ಒಂದು ವಿಷಯವನ್ನು ಕೊಟ್ಟಾಗ ಸಾಧಾರಣ ಅವರು ಬ್ಯಾಲೆನ್ಸ್ ಮಾಡಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವ ಒಂದು ಅನುಭವ ಇದೆ. ಈ ಶಿಕ್ಷಣ ಪದ್ಧತಿ ನೋಡಿದಾಗ ಅಂದಿನ ಶಿಕ್ಷಣ ಪದ್ಧತಿಯು, ನೀವು ಓದುವಂಥ ಶಿಕ್ಷಣ ಪದ್ಧತಿಗೂ ಇವತ್ತು ನಿಮ್ಮ ಮಕ್ಕಳು ಪಡಿತಿರುವಂಥ ಶಿಕ್ಷಣ ಪದ್ಧತಿಯಲ್ಲಿ ಯಾವ ರೀತಿಯ ಬದಲಾವಣೆ ಆಗಿದೆ, ಆ ಬದಲಾವಣೆ ನಮ್ಮ ಮಹಿಳೆಯರ ಏಳಿಗಾಗಿ ಯಾವ ರೀತಿ ಸಹಕರಿಸಿದೆ ಅಂತ ನೀವು ಗುರುತಿಸ್ಕೊಂಡಿದ್ದೀರಾ? ತುಂಬ ಅಂದರೆ ತುಂಬ ಬದಲಾವಣೆ ಆಗಿದೆ. ಅದರಲ್ಲಿ ಟ್ರೆಮೆಂಡಸ್ ಚೇಂಜಸ್ ಇದೆ. ಯಾಕೆಂದರೆ ನಾವು ಸ್ಕೂಲಿಗೆ ಹೋಗುವಾಗ ಅಥವಾ ಕಾಲೇಜಿಗೆ ಹೋಗುವಾಗ ನಮ್ಮ ಲೈಫ್ ತುಂಬ ಸ್ಟ್ರಗಲ್ ಇತ್ತು. ನಾವು ಸಿಟಿ ಬಸ್ಗಳನ್ನು ಅಥವಾ ನಾನು ಆ್ಯಕ್ಚುಲಿ ಬೇಸಿಕಲಿ ನಾನು ನಾರ್ತ್ ಕೆನರಾ, ಉತ್ತರ ಕನ್ನಡ. ಆದರೆ ಅಲ್ಲಿ ಇವತ್ತಿಗೂ ಇಷ್ಟು ಡೆವಲಪ್ಮೆಂಟ್ಗಳಾಗಲಿಲ್ಲ. ನಾವಿನ್ನು ತುಂಬ ಅಲ್ಲಿ ಸಾಧಾರಣ ಒಂದು 25 ವರ್ಷದಷ್ಟು ಹಿಂದಿದ್ದೇವೆ ಉಡುಪಿಗಿಂತ ಅಂತ ಹೇಳ್ಬೋದು. ನಾವು ಬೆಳಿಗ್ಗೆ ಸ್ಕೂಲಿಗೆ ಹೋಗಬೇಕು ಅಂದರೆ ಕೆಲವು ಮೈಲಿಗಳಷ್ಟು ನಡಿಬೇಕಿತ್ತು. ಈಗ ಮಕ್ಕಳಿಗೆ ಆ ತೊಂದರೆಗಳಿಲ್ಲ. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಬಡತನ ಇರಲಿ, ಮನೆಯ ಬಾಗಿಲುವರೆಗೆ ಮ್ಯಾಕ್ಸಿಮಮ್ ಮಕ್ಕಳಿಗೆ ರಿಕ್ಷಾವೋ ಏನಾದರೂ ಒಂದು ವೆಹಿಕಲ್, ಕಾರೋ ಬಸ್ಸೋ ಏನಾದರೂ ಬಂದು ಮಕ್ಕಳನ್ನು ತೆಗೆದುಕೊಂಡು ಸ್ಕೂಲಿಗಳಿಗೆ ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇದೆ. ಮತ್ತು ಆವಾಗ ನ್ಯಾಚುರಲ್ ಕಲಾಮಿಟೀಸಲ್ಲಿ ನಾವು ತುಂಬ ಜನ ಮಕ್ಕಳನ್ನು ಕಳ್ಕೊಳ್ತಿದ್ದೆವು. ಯಾಕೆಂದರೆ ಹಳ್ಳ ದಾಟಬೇಕಿತ್ತು, ಗದ್ದೆಗಳಲ್ಲಿ ಹೋಗಬೇಕಿತ್ತು, ನದಿ ದಾಟಬೇಕಿತ್ತು. ಇದೆಲ್ಲ ಕೂಡ ಅನೇಕ ಸಂದರ್ಭಗಳಲ್ಲಿ ನಾವು ಮಕ್ಕಳಿಗೆ ಗೊತ್ತಾಗ್ತಿರಲಿಲ್ಲ. ಅದೊಂದು ನೀರು ನೋಡಿದ ಕೂಡಲೇ ಆಟ ಆಡುವುದು ಅಂಥದ್ದು. ಹಾಗಂತ ನಾವು ತುಂಬ ಪ್ರಕೃತಿಯೊಟ್ಟಿಗೆ ಬೆಳೆದಿದ್ದರಿಂದ ಆ ಪ್ರಕೃತಿಯನ್ನು ಪ್ರೀತಿಸುವಂತಹ ಒಂದು ಗುಣ ಕೂಡ ನಮ್ಮಲ್ಲಿತ್ತು. ಪ್ರತಿಯೊಂದು ನಾವು ಆ ಸೂಕ್ಷ್ಮತೆಯನ್ನು ಗಮನಿಸ್ತಿದ್ದೆವು. ಆದರೆ ಇವತ್ತಿನ ಬದಲಾವಣೆ ಬಹಳಷ್ಟು ಬದಲಾವಣೆ ಆಗಿದೆ. ಮತ್ತು ಆಗ ನಾವು ಎಲ್ಲವನ್ನು ಕೂಡ ಕೈಯಲ್ಲಿಯೇ ಬರಿಬೇಕಿತ್ತು, ಬಾಯ್ಹಾರ್ಟ್ ಮಾಡಬೇಕಿತ್ತು. ಮಗ್ಗಿ ಕೇಳಿದರೆ ಬಾಯಲ್ಲಿ ಪಟಪಟ ಅಂತ ಬರ್ತಿತ್ತು. ಈಗಿನ ಮಕ್ಕಳಿಗೆ 3 1 ಕೇಳಿದರೆ ಕ್ಯಾಲ್ಕುಲೇಟರ್ ಕೊಡಿ ಅಂತಾರೆ. ಅಷ್ಟು ಈಗಿನದ್ದಕ್ಕೂ ಆಗಿನದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಇನ್ನೊಂದಂದರೆ ಆಗ ಅವಕಾಶಗಳು ನಮಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನಮ್ಮಲ್ಲಿ ಇಂಟರ್ನೆಟ್ ಅನ್ನುವಂಥ ಪ್ರಪಂಚ ಇರಲಿಲ್ಲ.
ನಾವು ಯಾರನ್ನೋ ಒಂದು ಕಲ್ತವರನ್ನವೇ ಹೋಗಿ ಕೇಳಬೇಕಿತ್ತು. ಆವಾಗ ಇಷ್ಟು ಕೋರ್ಸ್ಗಳಿರಲಿಲ್ಲ, ಇಷ್ಟು ಎಜುಕೇಷನ್ ಎಕ್ಸ್ಪಾಂಡ್ ಆಗಿರಲಿಲ್ಲ, ಇಷ್ಟು ಲೈನ್ಸ್ ಆಫ್ ಎಜುಕೇಷನ್ಸ್ ಇರಲಿಲ್ಲ. ನಾವು ಕಲಿಯುವಾಗ ಒಂದು ಡಿಗ್ರಿ, ಒಂದು BA, BSc, BCom ಹೀಗೆ ಇಂತಹ ಸಾಧ್ಯತೆಗಳಲ್ಲಿ ನಾವು ಬೆಳಿಬೇಕಿತ್ತು. ಆದರೆ ಇವತ್ತು ಹಾಗಲ್ಲ. ಇವತ್ತು ನೂರಾರು ದಾರಿಗಳಿದೆ. ಪ್ರತಿಯೊಂದು ಮಕ್ಕಳಿಗೆ ಅವರದ್ದೇ ಆದ ಚಾಯ್ಸ್ ಇದೆ. ಈಗ ಒಂದು ಸೆಕೆಂಡ್ PUC, ಒಂದು 10th ಒಂದು ಆದ ನಂತರ ಅವರಿಗೆ PUCಯಿಂದ ಸೆಲೆಕ್ಷನ್ಸ್ಗಳು ತುಂಬ ಇದೆ. ಆವಾಗ ನಮ್ಮ ದಾರಿಗಳಿಷ್ಟು ವಿವಿಧತೆಗಳಿರಲಿಲ್ಲ ನಮಗೆ. ಇನ್ನೊಂದಂದರೆ ಇವತ್ತಿನ ಹಾಗೆ ನಮಗೆ ಎಲ್ಲ ಎಜುಕೇಷನ್ಗಳು ಸುಲಭದಲ್ಲಿ ಸಿಗ್ತಿರಲಿಲ್ಲ. ನಾವು ಅದಕ್ಕೊಂದಷ್ಟು ಕಷ್ಟಪಡಬೇಕಿತ್ತು. ಮತ್ತು ಮನೆಯ ಪರಿಸ್ಥಿತಿಗಳು ಕೂಡ ನೋಡಿ, ಮೊದಲು ಮಕ್ಕಳು ಆಗುವುದು ಅಂದರೆ ಅವರಿಗೆ ಇಷ್ಟ ಇದೆಯೋ ಇಲ್ವೋ ಮಕ್ಕಳು ಆಗ್ತಿದ್ರು. ಈಗ ಹಾಗಲ್ಲ. ಪ್ರತಿಯೊಂದು ತಾಯಿ ತಂದೆ ಕೂಡ ಹೆಚ್ಚಿನವರು, ಈಗ ಒಂದು ಮಿಡ್ಲ್ ಕ್ಲಾಸಿಂದ ಹೈಯರ್ ಮಿಡ್ಲ್ ಕ್ಲಾಸು, ರಿಚ್ ಎಲ್ಲವೂ ಕೂಡ ಮಕ್ಕಳು ಬೇಕು ಅಂತ ಮಾಡ್ಕೊಳ್ಳೋದು, ಮಕ್ಕಳಿಗೆ ಆಗುದಲ್ಲ, ಮಕ್ಕಳು ಬೇಕು ಅಂತ. ಆವಾಗ ಪ್ರತಿಯೊಂದು ತಾಯಿ, ಈಗ ನಾನು ನೋಡ್ತೇನೆ ಎಷ್ಟೋ ತುಂಬ ಕಲಿತ ಮಕ್ಕಳು ತಾಯಿಯಂದರು ಕೂಡ ಮಕ್ಕಳಿಗೋಸ್ಕರ ಕೆಲಸ ಬಿಡುವುದೋ ಅಥವಾ ಅವರ ಒಂದು ಎಜುಕೇಷನ್ ಸಲುವಾಗಿಯೋ ತಮ್ಮ ಕರಿಯರನ್ನು ಬದಿಗಿಟ್ಟು ಅದರ ಬಗ್ಗೆ ಗಮನವನ್ನು ಕೊಡ್ತಾರೆ. ಆದರೆ ಕೆಲವೊಮ್ಮೆ ಅದು ಅತ್ಯಂತವೂ ಅನಿಸ್ತದೆ. ನಾವು ಸಣ್ಣದಿರುವಾಗ ಯಾರು ಕೂಡ ನೀನು ಮಾರ್ಕ್ಸ್ ಎಷ್ಟು ಅಂತ ಕೇಳಿದವರಿಲ್ಲ, ನೀನು ಪಾಸ್ ಫೇಲ್ ಇಷ್ಟೇ, ಅದೇ ಇಂಪಾರ್ಟೆಂಟ್. ಒಂದು ಪಾಸ್ ಆಗುವುದೇ ಒಂದು ದೊಡ್ಡ ವಿಷಯ ಅವರಿಗೆ. ಈಗ ಹಾಗಲ್ಲ, ಎಷ್ಟು ಮಾರ್ಕ್ಸು, ಎಷ್ಟು ಪರ್ಸೆಂಟೇಜು, 98 99 ಹಾಗೆ. ಆ ಒಂದು ಕಾಂಪಿಟೇಷನ್ ಆ್ಯಕ್ಚುಲಿ ಅದು ಒಳ್ಳೆಯದಲ್ಲ. ನಾವು ಇವತ್ತು ಮಕ್ಕಳ ಮೇಲೆ ತುಂಬ ಪ್ರೆಷರೈಸ್ ಮಾಡ್ತಾ ಇದ್ದೇವೆ, ಅದು ಒಳ್ಳೆಯದಲ್ಲ. ನೀನು ಕೆಲವು ಮಕ್ಕಳನ್ನು ನೋಡಿದರೆ ಅವರು ಒಂದು ಮಷಿನ್ ಹಾಗೆ ವರ್ಕ್ ಮಾಡ್ತಾರೆ. ಬೆಳಿಗ್ಗೆ ಎದ್ದು ಯೋಗ ಕ್ಲಾಸು, ಡ್ಯಾನ್ಸ್ ಕ್ಲಾಸ್, ಡ್ರಾಯಿಂಗ್ ಕ್ಲಾಸ್, ಸ್ಕೂಲ್, ಅದರ ನಂತರ ಪುನಃ ಟ್ಯೂಷನ್, ಎಷ್ಟು ಕ್ಲಾಸ್ ಇದೆಯೋ ಅಷ್ಟು. ಆ್ಯಕ್ಚುಲಿ ಮಕ್ಕಳಿಗೆ ಅಷ್ಟು ಅಗತ್ಯ ಇಲ್ಲ. ಅವರನ್ನು ನ್ಯಾಚುರಲ್ ಆಗಿ ಅರಳಲಿಕ್ಕೆ ಬಿಡಬೇಕು. ಎಲ್ಲ ಒಂದು ಸಮಾಜದ ನಾವು ನಮ್ಮದೇ ಒಂದು 4 ಕೋಣೆಯ ಮಧ್ಯೆ ಅವರನ್ನು ಕೂಡಿ ಅಥವಾ ಪ್ರತಿಯೊಂದು ಶಿಸ್ತಲ್ಲಿ ಮಕ್ಕಳನ್ನು ಬೆಳೆಸಬಾರ್ದು. ಅವರಿಗೂ ಒಂದು ಸ್ವಲ್ಪ ಆಟ ಆಡಲಿಕ್ಕೆ, ಅವರದ್ದೇ ಆದ ಚೇಷ್ಟೆ ಮಾಡಲಿಕ್ಕೆ ಸ್ವಲ್ಪನಾದರೂ ಟೈಮನ್ನು ಕೊಡಬೇಕು. ಯಾಕೆಂದರೆ ನಾವು ಹಾಗೆ ಬೆಳೆದಾಗ ಮಾತ್ರ ಒಂದು ಸಮಾಜ, ಒಂದು ಸಂವೇದನೆ, ಒಂದು ಮನುಷ್ಯನ ಒಂದು ಗುರುತಿಸುವಿಕೆ, ಆ ಬಾಂಧವ್ಯಗಳನ್ನು ಇವತ್ತು ಬಹಳಷ್ಟು ಬೇಸರದಿಂದ ಹೇಳ್ತೇನೆ, ಅನೇಕ ಡೈವರ್ಸ್ಗಳಾಗಲಿಕ್ಕೆ ಅಥವಾ ಒಂದು ಸಮಾಜ ನಮ್ಮದು ಕೆಳಮಟ್ಟಕ್ಕೆ ಹೋಗಲಿಕ್ಕೆ ಅನೇಕ ರೀತಿಯಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಯೂ ಕಾರಣ. ನಮ್ಮ ಅತಿಯಾದ ಒಂದು ಒತ್ತಡ ಆ ಮಕ್ಕಳನ್ನು ಒಂದು ಪ್ರೆಷರೈಸ್ಡ್ ಲೈಫಲ್ಲಿ ಬದುಕುವಾಗೆ ಮಾಡ್ತದೆ. ಆ ಸಂವೇದನೆಯನ್ನು, ಆ ಸಹನಶೀಲತೆಯನ್ನು ಮಕ್ಕಳಲ್ಲಿ ನಾವು ಬೆಳೆಸಬೇಕು ಅನ್ನುವಂಥದ್ದು ಕೂಡ ನನ್ನದೊಂದು ಅನಿಸಿಕೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಬದಲಾವಣೆಯಿಂದ ಮಹಿಳೆಯರಿಗೆ ಒಂದು ಉತ್ತಮವಾದಂಥ ವಿಪುಲವಾದ ಅವಕಾಶ ಸಿಕ್ಕಿದೆ ಅಂತ ನಾವು ಒಪ್ಕೊಳ್ತೇವೆ. ಖಂಡಿತ. ಅದರ ಜೊತೆಯಲ್ಲಿ ಶ್ರೀಮತಿ ಜಯಂತಿ ಅವರೇ ಕೇಳ್ತೇನೆ, ನೀವು ಇಂಜಿನಿಯರಿಂಗ್ ಶಿಕ್ಷಣ ಪಡೆದುಕೊಂಡು ಹೊರಗೆ ಬಂದಾಗ ಉದ್ಯೋಗ, ಪುರುಷ ಪ್ರಧಾನವಾದ ಸಮಾಜದಲ್ಲಿ ಉದ್ಯೋಗ ರಂಗದಲ್ಲಿ ಎಲ್ಲವೂ ಕೂಡ ಪುರುಷರೇ ಇದ್ದಂಥ ಒಂದು ಯುಗ ಆವಾಗ. ನಿಮ್ಮನ್ನು ಹೇಗೆ ಸ್ವೀಕಾರ ಮಾಡಿದ್ರು, ಅಥವಾ ನಿಮ್ಮ ಕೆಲಸ ಮಾಡುವಾಗ ಪುರುಷರಿಂದ ಯಾವ ರೀತಿಯಲ್ಲಿ ನಿಮಗೆ ಅದಕ್ಕೆ ಸಪೋರ್ಟ್ ಸಿಕ್ತು, ಅದ್ರ ಬಗ್ಗೆ ಏನಾದರೂ ನಿಮಗೆ ಹೇಳಕ್ಕಾಗತ್ತಾ? ಅದು ಸೂಪರಿಂಟೆಂಡೆಂಟ್ ಇಂಜಿನಿಯರ್ಸ್ ಆಫೀಸಲ್ಲೇ ನಾನು ಮಾಡ್ತಿದ್ದೆಲ್ಲ ಡ್ರಾಫ್ಟ್ಮ್ಯಾನ್ ಆಗಿ. ಆ್ಯಕ್ಚುಲಿ ಅದು ಎಲ್ಲ ಡಿಸೈನ್ ಮಾಡುವಂಥ, ಡಿಸೈನ್ ಮಾಡೋದಿಲ್ಲ, ಕರೆಸ್ಪಾಂಡೆನ್ಸ್ ಇದು ಮಾಡೋದು. ಆಗ ಅಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಯಾರಿದ್ರು, ಅವರ ಹೆಸರು ನೋಡಿ, ರೆಡ್ಡಿ ಅಂತೇಳಿ ಒಬ್ಬರು ಇದ್ದರು. ಅವರೆಲ್ಲ ಹೇಳಿದ್ರು, ಹೌದು ಇದು ಮಹಿಳೆಯಾಗಿ ಕೆಲಸ ಮಾಡೋದು ಸ್ವಲ್ಪ ಕಷ್ಟ, ಅದರಿಂದ ನಾನು ನಿನ್ನನ್ನು ತಗೊಳ್ತೇನೆ ಮತ್ತು ಇದಕ್ಕೆ ಕರೆಸ್ಪಾಂಡೆನ್ಸ್ ಬಗ್ಗೆ ಅದರಲ್ಲಿ ಯು ಬಿಕಮ್ ಎ ಡ್ರಾಫ್ಟ್ಸ್ಮ್ಯಾನ್ ಅಂತ ಹೇಳಿದರು. ಹಿ ವಾಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್, ಹಿ ಅಂಡರ್ಸ್ಟುಡ್ ಡಿಫಿಕಲ್ಟೀಸ್. ಆ್ಯಂಡ್ ದೆನ್ ಸರ್ ಸುಮಾರು 3-4 ಜನ ಇದ್ದರು, ಅವರೆಲ್ಲ ಗಂಡಸರಿದ್ದರು. ಆದರೆ ಟೈಪಿಸ್ಟ್ ಈ ಜಾಬಲ್ಲೆಲ್ಲ ಹುಡುಗಿಯರಿದ್ದರು. ಸಮ್ ಆಫ್ ದೆಮ್ ವೇರ್ ಮೈ ಕ್ಲಾಸ್ಮೇಟ್ಸ್ ಇವನ್ ಸೊ ಐ ಹ್ಯಾಡ್ ಫ್ರೆಂಡ್ಸ್ ಆಲ್ಸೋ ದೇ. So actually I used to like that life, I can say. No difficulty to work. Letters, executive engineers ಆಫೀಸಿಂದ ಎಲ್ಲ ಲೆಟರ್ಸ್ ಬರೋದು, ಅವರ ಡಿಮಾಂಡ್ಸ್ ಎಲ್ಲ ಇರ್ತದೆ, ಇಷ್ಟು ಪ್ರೊವೈಡ್ ಮಾಡಬೇಕು. ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಅದಕ್ಕೆ ರಿಪ್ಲೈ ಕೊಡೋದು, ಅದನ್ನು ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಓದಿ ಅಪ್ರೂವ್ ಮಾಡ್ತಾರೆ, ಅದು ಹೋಗ್ತದೆ ಅಂತ ಕೆಲಸ ಇತ್ತು. ಅಷ್ಟೇ. ಈ ರಾಷ್ಟ್ರೀಯ ಹೆದ್ದಾರಿ 17 ಮೊದಲೇನಿತ್ತು, ಈಗ ರಾಷ್ಟ್ರೀಯ ಹೆದ್ದಾರಿ 66 ಅಂತ ಮರುನಾಮಕರಣ ಆಗಿದೆ. ಆ ಒಂದು ಹೆದ್ದಾರಿಯ ಆಗುವಾಗ ಅಲ್ಲಿ ಉದ್ಯಾವರದಲ್ಲಿ ಒಂದು ಬ್ರಿಡ್ಜ್ ಬರ್ತದೆ, ಮೂಲ್ಕಿಯಲ್ಲಿ ಒಂದು ಬ್ರಿಡ್ಜ್ ಬರ್ತದೆ, ಪಾವಂಜೆ ಬ್ರಿಡ್ಜ್ ಬರ್ತದೆ, ಹಾಗೆ ಕೂಳೂರಿನಲ್ಲಿಯೂ ಕೂಡ ಒಂದು ಬ್ರಿಡ್ಜ್ ಬರ್ತದೆ. ಅದೆಲ್ಲ ಆಗುವಾಗ ತಮ್ಮ ಕೆಲಸದ ಒತ್ತಡ ಹೇಗಿತ್ತು, ಅಥವಾ ನೀವು ಯಾವ ರೀತಿಯಲ್ಲಿ? ನಾನು ಹೇಳಿದೆ ಅಲ್ಲ, ಕೆಲವು ಲೆಟರ್ಸ್ ಬರ್ತಿತ್ತು, ಅದಕ್ಕೆ
ರಿಪ್ಲೈ ಹಾಕಿ ಕಳಿಸಿದ್ರೆ ಆಯಿತು. ಕೆಲಸದ ಒತ್ತಡ ಅಲ್ಲಿ ಕಾಂಟ್ರಾಕ್ಟರ್ಗೆ ಮತ್ತು ಮೇ ಬಿ ಸಮ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಅಂಡರ್ ಅವರ ಕೆಲವು ಇಂಜಿನಿಯರ್ಸ್ ವರ್ಕ್ ಮಾಡ್ತಾರಲ್ಲ ಪ್ರಾಕ್ಟಿಕಲಲ್ಲಿ, ಬ್ರಿಡ್ಜ್ ಆಗುವಲ್ಲಿ ಹೋಗಿ ಸೂಪರ್ವಿಷನಿಗೆ ಅದೆಲ್ಲ ಅವ್ರು ಮಾಡ್ತಿದ್ರು. ಈ ಜಾಬ್ ಇಷ್ಟೇ ಇತ್ತು, ಅದರಿಂದ ಕಷ್ಟ ಇರಲಿಲ್ಲ ವರ್ಕ್ ಮಾಡೋಲ್ಲಿ. ರಾಮರಾಜ್ಯದ ಕನಸನ್ನು ನಮ್ಮ ಗಾಂಧೀಜಿಯವರು ಕಂಡಿತು. ಯಾಕೆ ಹೇಳಿದ್ರೆ ರಾಮರಾಜ್ಯ ಯಾವತ್ತು ನಮ್ಮ ದೇಶದಲ್ಲಿ ಮರು ಹುಡ್ತದೆ ಆಗ ಇಲ್ಲಿಯ ಎಲ್ಲ ಪ್ರಜೆಗಳು ಶಾಂತತೆಯಿಂದ ಇರ್ತಾರೆ ಅನ್ನೋ ಒಂದು ಕಲ್ಪನೆ ನಮ್ಮ ಗಾಂಧೀಜಿಯವ್ರದ್ದು. ಮಹಿಳೆಯರ ಅಭಿವೃದ್ಧಿ ಆದ ಹಾಗೆ ರಾಮರಾಜ್ಯದ ಕನಸು ಕೂಡ ನಾವು ಕಾಣ್ತಾ ಇದ್ದೇವೆ. ಎಷ್ಟು ಮಟ್ಟಿಗೆ ರಾಮರಾಜ್ಯದ ಕನಸು ನನಸಾಗಿದೆ ಅನ್ನೋದನ್ನು ನೀವು ದಯವಿಟ್ಟು ಹೇಳಬೇಕು. ಆ ಕನಸಿನ್ನು ಪೂರ್ಣ ಆಗಲಿಲ್ಲ ಅಂತ ಧೈರ್ಯದಲ್ಲಿ ಹೇಳಬಲ್ಲೆ. ಗಾಂಧೀಜಿಯವರು ಹೇಳಿದರು, ಮಧ್ಯರಾತ್ರಿ 12 ಗಂಟೆಗೆ ಕೂಡ ಯಾವತ್ತು ಒಂಟಿ ಮಹಿಳೆ ತಿರುಗ್ತಾಳೋ ರಸ್ತೆಯಲ್ಲಿ ಆವತ್ತು ನಮ್ಮ ರಾಮರಾಜ್ಯದ ಕನಸು ನಿಜ ಅಂತ ಅವರದ್ದೊಂದು ಭಾವನೆ ಇತ್ತು. ದುರಂತ ಅಂದರೆ ಇವತ್ತು ಹಗಲೊತ್ತಿನಲ್ಲಿ ಕೆಲವು ಪ್ರದೇಶಗಳಲ್ಲಿ ಮಹಿಳೆ ಓಡಾಡುವುದು ಕೂಡ ಸುರಕ್ಷಿತ ಅಲ್ಲ. ಹಾಗಾಗಿ ಆ ರಾಮರಾಜ್ಯದ ಕನಸು ಕನಸಾಗಿಯೇ ಉಳಿಬಾರ್ದಂತ ಕೂಡ ನಮ್ಮ ಆಸೆ. ಆದರೆ ಇನ್ನು ಎಷ್ಟು ದಿನ, ಎಷ್ಟು ವರ್ಷ, ಎಷ್ಟು ಶತಮಾನ ಬೇಕು ಸಾಕಾರಗೊಳ್ಳಲಿಕ್ಕೆ ಗೊತ್ತಿಲ್ಲ ಖಂಡಿತವಾಗಿಯೂ. ಆದರೆ ನಮಗೂ ಕೂಡ ತುಂಬ ಆಸೆ ಇದೆ. ಆದರೆ ಬಹಳಷ್ಟು ನಾನು ಹೇಳಬಲ್ಲೆ, ನಮ್ಮ ಉಡುಪಿಯಂಥ ಪ್ರದೇಶದಲ್ಲಿ ನಾವು ಇವತ್ತು ಒಂದು ಅಂಥ ಶೋಷಣೆಗಳಾದಾಗ ನಾವೆಲ್ಲರೂ ಕೂಡ ದನಿ ಎತ್ತುತ್ತೇವೆ. ಇದು ಬಹುಶಃ ಅತಿ ಮುಖ್ಯ. ಅನ್ಯಾಯಗಳನ್ನು ನಾವು ಎದುರಿಸದೇ ಇದ್ದರೆ ಆ ಅನ್ಯಾಯಗಳು ಸತತವಾಗಿ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ನಡೀತಾ ಹೋಗ್ತದೆ. ಆದರೆ ಇದಕ್ಕೆ ನಾನು ಕಾನೂನಿನಲ್ಲಿ ಆದಷ್ಟು ಬೇಗ ಈಗ ಪರಿಹಾರಗಳು, ಯಾಕೆಂದರೆ ಅನೇಕ ಕೇಸ್ಗಳ ಬಗ್ಗೆ ಆಗಲಿ, ಪ್ರಕರಣಗಳ ಬಗ್ಗೆ ಆಗಲಿ ನಿಮ್ಮ ಸ್ಪಂದನ ಟಿ ವಿಯಲ್ಲೇ ಬಹಳಷ್ಟು ಸಾರಿ ನಾನು ಮಾತಾಡಿದ್ದೇನೆ, ಅಕ್ಷತಾಂಕ ಇದು ಅದರಲ್ಲಿ ಎಲ್ಲ ಕೂಡ. ಆದರೆ ಆರೋಪಿಗಳಿಗೆ ಒಂದು ಡಿಲೇ ಆಗದೆ ಬೇಗ ಒಂದು ಶಿಕ್ಷೆ ಆದರೆ ಆವಾಗ ಇದರ ಪ್ರಮಾಣ ಕಡಿಮೆ ಆಗ್ಬೋದು. ಮತ್ತು ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಇಂಟರ್ನೆಟ್ ಏನಿದೆಯಲ್ಲ ಅದನ್ನು ನಾವು ಮಕ್ಕಳಿಗೆ ಕೊಡುವಾಗ ಕೂಡ ನಾವು ಅತಿಯಾಗಿ ಜಾಗರೂಕತೆಯನ್ನು ವಹಿಸಬೇಕು. ಕೇವಲ ನಾನು ಇದರಲ್ಲಿ ಸರ್ಕಾರದ ಪಾತ್ರ ಅಥವಾ ಇನ್ನೊಬ್ಬರ ಪಾತ್ರ, ಈಗ ಶಿಕ್ಷಕರ ಪಾತ್ರ, ಶಾಲೆ, ಹಾಗೆ ಯಾರನ್ನು ನಾವು ಇದರಲ್ಲಿ ದೂರುವ ಹಾಗಿಲ್ಲ. ಇದರಲ್ಲಿ ಅತೀ ಮುಖ್ಯವಾಗಿ ನಾವು ಇವತ್ತು ಸಣ್ಣ ಮಕ್ಕಳಿಂದ ಆ ರಾಮರಾಜ್ಯದ ನಮ್ಮ ಸಾಕಾರ ಆಗಬೇಕಂತಂದರೆ ಫ್ರಮ್ ದ ಬೇಸ್, ಈ ಬೇಸಿಕ್ಕಿಂದ ಈ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳನ್ನು ನಾವು ಬೆಳೆಸುವ ರೀತಿಯಲ್ಲಿ ಬದಲಾವಣೆ ಬೇಕು. ಇದು ಪ್ರತಿಯೊಬ್ಬ ಪೇರೆಂಟ್ಸ್ ಏನು ಪಾಲಕರಿದ್ದಾರಲ್ಲ ಅವರು ಇವತ್ತು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ಹುಡುಗನಿಗೆ ಮನೆಯ ಎಲ್ಲ ಕೆಲಸವನ್ನು ಕಲಿಸುವಂಥದ್ದು ಅಥವಾ ಒಂದು ಹೆಣ್ಣಿನ ಬಗ್ಗೆ ಒಂದು ಗೌರವವನ್ನು ಬರುವ ಹಾಗೆ ಬೆಳೆಸುವಂಥ ಜವಾಬ್ದಾರಿ ಕೂಡ ಪ್ರತಿಯೊಬ್ಬರು ಪಾಲಕರದ್ದು. ನಾವೇನು ಮಾಡ್ತೇವೆ ಅಂದರೆ ಎಲ್ಲಿಯೋ ಒಂದು ಪ್ರಕರಣ ಆದಾಗ ಎಚ್ಚೆತ್ಕೊಳ್ತೇವೆ. ಇಡೀ ಸಮಾಜ, ಮೀಡಿಯಾ, ಎಲ್ಲರೂ ರಾಜಕೀಯ ವ್ಯಕ್ತಿಗಳಿರ್ಬೋದು ಅಥವಾ ಧಾರ್ಮಿಕ ಮುಖಂಡರು ಎಲ್ಲರೂ ಕೂಡ ಒಮ್ಮೆ ಎದ್ದು ಬಿಡ್ತೇವೆ. ಅದು ಎಷ್ಟು ದಿನ? 4 ದಿನ. ಆ ಕಾವು ಇಳಿದ ಮೇಲೆ ಇನ್ನೊಂದು ಯಾವುದೋ ಪ್ರಕರಣ ಸಿಗ್ತದೆ, ಅದರ ಬಗ್ಗೆ ನಾವು ಅದರ ಹಿಂದೆ ಓಡಿಬಿಡ್ತೇವೆ. ಆದರೆ ಈ ಬೇಸಿಕ್ ಒಂದು ಎಜುಕೇಷನ್ನು ನಾವು ಇಲ್ಲಿ ಪೇರೆಂಟ್ಸ್ ಕೊಡಬೇಕು. ಇದು ನನ್ನ ಒಪಿನಿಯನ್. ಯಾಕೆಂದರೆ ಒಂದು ಹುಡುಗನಿಗೆ ಒಂದು ಹುಡುಗಿಗೆ ಇದು ಹೀಗೆ, ಇದು ಪ್ರಕೃತಿ, ಹೀಗಿದ್ರೆ ಹೀಗೆ, ಇದು ಎಲ್ಲವನ್ನು ಕೂಡ ನಾವು ಮುಕ್ತವಾಗಿ ಆ ಮಕ್ಕಳೊಟ್ಟಿಗೆ ಮಾತಾಡುವಂತಹ, ಚರ್ಚಿಸುವಂತಹ ಅವಕಾಶಗಳು ಪ್ರತಿ ಮನೆಯಲ್ಲಿ ಒಂದು ಬಂದರೆ ಅದು ಮೊದಲನೇದಾಗಿ ನಮ್ಮ ಪಾಲಕರ ಕರ್ತವ್ಯ. ಎರಡನೇದಾಗಿ ಸ್ಕೂಲು, ಶಾಲೆ, ಕಾಲೇಜುಗಳಲ್ಲಿ ಅದನ್ನು ಕಲಿಸುವಂಥದ್ದು. ಬೇಸಿಕಲಿ ನಾವು ಒಂದು 18 ವರ್ಷ ಆ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿದರೆ, ಪ್ರತಿಯೊಂದರ ತಿಳುವಳಿಕೆಯನ್ನು ಕೊಟ್ಟರೆ ಅದರ ಮುಂದೆ ಇಂಥ ಪ್ರಕರಣಗಳು ಅನೇಕ ಕಡಿಮೆ ಆಗ್ತದೆ. ಒಂದು ಸ್ವಸ್ಥ ಸಮಾಜ ಅದು ಎಲ್ಲರ ಜವಾಬ್ದಾರಿ. ಅದರಲ್ಲಿ ನಾನು ಇನ್ನೊಬ್ಬರನ್ನ ತೋರಿಸಿ ನುಣಚಿಕೊಳ್ಳೋದಲ್ಲ. ಮೊದಲು ನನ್ನ ಜವಾಬ್ದಾರಿ. ನನ್ನ ಮಕ್ಕಳನ್ನು ಸರಿಯಾಗಿ ಬೆಳೆಸದೇ ಇರುವಂಥದ್ದು ನಮ್ಮ ತಪ್ಪು. ನಾವು ಅನೇಕ ಸಂದರ್ಭಗಳಲ್ಲಿ ನೋಡ್ತೇವೆ, ನಾವು ಸರ್ಕಾರದ ಮೇಲೆ ಮುಗಿ ಬೀಳ್ತೇವೆ. ಅಂದರೆ ಯಾಕೆಂದ್ರೆ ಅಲ್ಲಿ ಆ ಒಂದು ಟೆಂಡೆನ್ಸಿ ಇದೆ, ಅದನ್ನು ಓಟಾಗಿ ಪರಿವರ್ತನೆ ಮಾಡ್ಕೊಳ್ಳುವಂಥ ಟೆಂಡೆನ್ಸಿ ಇದೆ, ಅದು ಹೋಗಬೇಕು. ನಮ್ಮ ಪ್ರತಿಯೊಂದು ಮನೆಯಲ್ಲಿ ಒಳ್ಳೆ ಮಕ್ಕಳನ್ನು ಒಂದು ವಿಚಾರವಾದಿಗಳನ್ನಾಗಿ ಬೆಳೆಸಿದರೆ ಖಂಡಿತವಾಗಿಯೂ ಈ ರಾಮರಾಜ್ಯದ ಕನಸು ಆದಷ್ಟು ಬೇಗ ನನಸು ಮಾಡಲಿಕ್ಕೆ ಆಗ್ತದೆ. ಅದು ನನ್ನ ಅಭಿಪ್ರಾಯ. ರಾಮರಾಜ್ಯದ ಕನಸನ್ನು ಹೊತ್ತಂಥ ಮಹಿಳೆ ಯಾವ ರೀತಿಯಲ್ಲಿ ನಮ್ಮ ರಾಮರಾಜ್ಯನ ಕಟ್ಟಲಿಕ್ಕೆ ಸಹಕರಿಸಬೇಕು ಅನ್ನೋದನ್ನು ಈಗಾಗಲೇ ನಮ್ಮ ಹೇಳಿದ್ದಾರೆ. ಕಾರ್ಯಕ್ರಮದ ವಿರಾಮದ ನಂತರ ಈ ಒಂದು ಸಂದರ್ಶನವನ್ನು ಕಂಟಿನ್ಯೂ ಮಾಡ್ತೇವೆ.
ವಿರಾಮದ ನಂತರ ಸಾಧಕಿಗೊಂದು ಸಲಾಂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರ ಬಗ್ಗೆ ಅಪಾರವಾದ ಗೌರವವನ್ನು ಕಂಡುಕೊಂಡಿದ್ದೇವೆ. ಹಾಗೆ ಅವರ ಪಾತ್ರವೂ ಕೂಡ ಮುಖ್ಯ ಅಂತ ಅಂದ್ಕೊಂಡಿದ್ದೇವೆ. 50% ನಾವು ನಮ್ಮ ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು ಅನ್ನುವುದನ್ನು ನಾವು ಎಲ್ಲ ಕಡೆ ಹೇಳಿದರೂ ಕೂಡ ಅಲ್ಲಿಯವರೆಗೆ ನಾವು ಇನ್ನೂ ತಲುಪಲಿಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರು ಬರುವಿಕೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಹೇಳ್ತೀರಾ? ರಾಜಕೀಯ ಕ್ಷೇತ್ರದಲ್ಲಿ ಮೊದಲಿನಗಿಂತ ಈಗ ತುಂಬ ಬದಲಾವಣೆಗಳಾಗಿದೆ. ಮೊದಲು ಪಂಚಾಯತ್ ಲೆವೆಲ್ಗಳಲ್ಲಿ ಇಂದ ಹಿಡಿದು ಈಗ, ಮೊದಲು ಯಾವುದೇ ಮೀಸಲಾತಿ ಇರಲಿಲ್ಲ. ಆದರೆ ಇವತ್ತು 50% ಮೀಸಲಾತಿ ಗ್ರಾಮ ಪಂಚಾಯತಲ್ಲಿ, ತಾಲೂಕ್ ಪಂಚಾಯತಲ್ಲಿ, ಜಿಲ್ಲಾ ಪಂಚಾಯತಲ್ಲಿ, ನಗರಸಭೆಗಳಲ್ಲಿ, ಪುರಸಭೆಗಳಲ್ಲಿ ಅಲ್ಲಿಯವರೆಗೆ ಬಂದಿದೆ. ನಮ್ಮ ಒಂದು ಬೇಡಿಕೆ ಇತ್ತು, ಈಗ ಕೂಡ ನಡೀತಾ ಇದೆ. ಅದು ಒಂದು ಮಹಿಳಾ ಅಧಿಕಾರ ಯಾತ್ರಾ ಅಂತ ದೇಶಾದ್ಯಂತ ನಾವು ಪ್ರಾರಂಭ ಮಾಡಿದ್ದೇವೆ. 33% ಲೋಕಸಭೆಗೆ ಹಾಗೂ ನಮ್ಮ MLA ಶಾಸನ ಸಭೆಗೆ ನಮ್ಮ ಅಧಿಕಾರವನ್ನು ಕೊಡಬೇಕು ನೀವು ಅಂತ ನಮ್ಮದೊಂದು ಬೇಡಿಕೆ ಇದೆ. ಆದರೆ ಇದರಲ್ಲಿ ಬಹಳಷ್ಟು ತೊಡಕಿದೆ. ಆದರೆ ಯಾವುದೇ ಒಂದು ಕಾರ್ಯ ಪ್ರಾರಂಭವಾಗುವುದು ಕೂಡ ಒಂದು ಸಾಮಾನ್ಯ ಸ್ತರದಿಂದಲೇ. ಆದರೆ ಇವತ್ತು ಅದರಿಂದಾಗಿ ಈ ಮೀಸಲಾತಿ ಬಂದಿದ್ದರಿಂದಾಗಿ ಸಮಾಜದ ಎಲ್ಲ ಸ್ತರದವರಿಗೆ, ಎಲ್ಲ ಸ್ತರದ ಮಹಿಳೆಯರನ್ನು ಕೂಡ ಈ ರಾಜಕೀಯ ಕ್ಷೇತ್ರದಲ್ಲಿ ನಾವು ತಲುಪಲಿಕ್ಕೆ ಸಹಾಯ ಆಗಿದೆ ಅಂತ ಹೇಳ್ಬೋದು. ಆದರೆ ರಾಜಕೀಯದಲ್ಲಿ ಎಲ್ಲ ರಂಗದ ಹಾಗೆ ಅಲ್ಲ. ನಾವು ಇದರಲ್ಲಿ ಟ್ರೈನಿಂಗ್ ಇಲ್ಲ, ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಇಲ್ಲ. ಇವತ್ತಿಗೂ ಕೂಡ ನಾವು ಅಂದಿನ ಒಂದು ಸಂವಿಧಾನದ ಏನು ಒಂದು ಪಾಲನೆ ಮಾಡ್ತಾ ಇದ್ದೇವೆ, ನಾವು ಜಾತಿ ಆಧಾರಿತವಾಗಿ ಅಥವಾ ಹಿಂದುಳಿದ ವರ್ಗ ಆ ಥರ ಜಾತಿಯ ಬೇಸಲ್ಲಿ ಇದ್ದೇವೆ ಬಿಟ್ಟರೆ, ನಾವು ಇವತ್ತು ಅದು ಕೂಡ ಚರ್ಚೆಯಲ್ಲಿದೆ. ಇವತ್ತು ಒಂದು ಎಜುಕೇಷನನ್ನು ಇಂತಿಷ್ಟು ಅಂತ ಮಿನಿಮೈಸ್ ಮಾಡಬೇಕು ಅಂತ. ಖಂಡಿತವಾಗ್ಲೂ ರಾಜಕೀಯ ಅನ್ನುವುದು ತುಂಬ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ನೀವು ಬೇರೆ ಎಲ್ಲ ಥರದಕ್ಕಿಂತ ಈ ರಾಜಕೀಯ ಅನ್ನುವುದೇ ಒಂದು ತುಂಬ ಕ್ಲಿಷ್ಟಕರವಾದಂತಹ ಶಬ್ದ. ಅದರಲ್ಲಿಯೂ ಕೂಡ ಮಹಿಳೆಗೆ ಖಂಡಿತವಾಗಿಯೂ ರಾಜಕೀಯದಲ್ಲಿ ಅವಕಾಶ ಬೇಕು. ಯಾಕೆಂದರೆ ನೀವು ಯಾವತ್ತೂ ನೋಡಿ, ಒಂದೇ ಸಲ ಹಲವಾರು ಕೆಲಸಗಳನ್ನು ಮಾಡುವಂಥದ್ದು ಮಹಿಳೆಯ ಒಂದು ಸ್ಪೆಷಾಲಿಟಿ. ಅದು ದೇವರು ನಮಗೆ ಒಂದು ಗಿಫ್ಟ್ ಅದು ನಮಗೆ. ನಾವು ಬೈ ಬರ್ತ್ ನೀವು 4 ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡುವಂಥ ಕೆಪಾಸಿಟಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದಂದರೆ ಸಹನೆ ಮತ್ತು ಒಂದು ಪೇಷನ್ಸ್, ಒಂದು ಹೇಳಿದ್ದನ್ನು ಕೇಳುವಂತಹ ಸಹನೆ, ಅದು ಸಹಜವಾಗಿ ಹೆಣ್ಣಿನಲ್ಲಿ ಬರುವಂಥದ್ದು. ಇವತ್ತಿನ ಪರಿಸ್ಥಿತಿಗೆ ನಾವು ಹೇಳಿದ್ದನ್ನು ಮಾತ್ರ ಅಲ್ಲ, ಅವರು ಜನ ಏನು ಹೇಳ್ತಾರೆ, ಮತದಾರ ಏನು ಹೇಳ್ತಾರೆ, ಅದನ್ನು ಕೇಳಿಸಿಕೊಳ್ಳುವಂತಹ ಸಂಯಮ ಕೂಡ ಅಗತ್ಯ. ಏಕೆಂದರೆ ನಮ್ಮದಂತೂ ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜೆಗಳಲ್ಲಿ ಪ್ರಭುಗಳು. ನಾವು ಅವರ ಮಾತನ್ನು ಕೇಳದಿದ್ದರೆ ಖಂಡಿತವಾಗಿಯೂ ನಾವು ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ರಾಜಕೀಯದಲ್ಲಿ. ಇದೆಲ್ಲದಕ್ಕಿಂತ ಮಹಿಳೆ ಸಮರ್ಥವಾಗಿ ಎಲ್ಲ ರಂಗಗಳಲ್ಲಿ ಕೂಡ ಇವತ್ತು ತನ್ನನ್ನು ತಾನು ಪ್ರೂವ್ ಮಾಡಿದ್ದಾಳೆ. ಆದರೆ ರಾಜಕೀಯದಲ್ಲಿ ಇವತ್ತಿಗೂ ಕೂಡ ನೀವು ಯಾರೇ ಏನೇ ಹೇಳಿದರೂ ಕೂಡ, ಯಾವುದೇ ಪಕ್ಷ ಅಂತ ಹೇಳ್ತಾ ಇಲ್ಲ, ಅದರಲ್ಲಿ ಇವತ್ತಿಗೂ ಪುರುಷ ಪ್ರಧಾನವೇ. ಅದು ಮೀಸಲಾತಿ ಬಂದರೂ ಕೂಡ ನನಗೆ ಬಹಳಷ್ಟು ಸಲ ಬೇಸರ ಆಗ್ತದೆ. ಮೀಸಲಾತಿ ಬಂದರೂ ಕೂಡ ಯಾರು ರಾಜಕೀಯ ಪಕ್ಷದಲ್ಲಿ ಮುಖಂಡರಿದ್ದಾರೋ ಅವರ ಹೆಂಡತಿಗೆ ಸೀಟುಗಳನ್ನು ಕೊಡುವಂಥದ್ದು. ಇದರಿಂದ ನಾವು ಹೊರಗೆ ಬರಬೇಕು, ಮಹಿಳೆಯರು ನಾವು ಹೊರಗೆ ಬರಬೇಕು. ನಾನು ಹೇಳೋದು ಪುರುಷರನ್ನು ದೂರ್ತಾ ಇಲ್ಲ, ನಾವು ಹೊರಗೆ ಬರಬೇಕು. ನಮ್ಮ ಯೋಗ್ಯತೆಯನ್ನು, ನಮ್ಮ ತಾಕತ್ತನ್ನು ಆ ರಾಜಕೀಯ ರಂಗದಲ್ಲಿ, ನಾನು ಹೇಳಿದಾಗೆ ಅನೇಕರಿಗೆ ರಾಜಕೀಯ ರಂಗದಲ್ಲಿ ಇಂಟ್ರೆಸ್ಟ್ ಇಲ್ಲ. ಅವರು ಯಾರ್ದೋ ಒತ್ತಾಯಕ್ಕಾಗಿ ಬಂದು ನಿಲ್ಲುವವರು. ಅವ್ರ ಹತ್ರ ಇಷ್ಟು ತಪ್ಪು ಕಲ್ಪನೆಯನ್ನು ಕೊಡ್ತಾರೆ ಅಂದರೆ, ನೀವು ಒಮ್ಮೆ ನಿಂತರಾಯ್ತು ಅಂತ. ಅದು ಅಲ್ಲ, ಅದಕ್ಕೊಂದು ಟ್ರೈನಿಂಗ್ ಬೇಕು. ಅಲ್ಲಿ ಒಂದು ಅದ್ಭುತವಾದ ಒಂದು ಪ್ರತಿಭೆಯನ್ನು ಹೊರಗಡೆ ತರುವಂಥ ಅವಕಾಶ ಇದೆ. ಆದರೆ ಇವತ್ತು ದುರಂತ ಅಂದರೆ ಮುಖ್ಯಮಂತ್ರಿಗಳ ಮಕ್ಕಳೇ ಪುನಃ MLAಗಳಾಗುವಂಥದ್ದು, MP ಗಳಾಗುವಂಥದ್ದು. ಅದರಿಂದ ನಾವು ಹೊರಗೆ ಬರಬೇಕು. ಖಂಡಿತ ಅದು ತಪ್ಪಲ್ಲ, ಅವರಿಗೂ ಕೂಡ ಅವಕಾಶಗಳು ಸಿಕ್ಕಿದರೆ ಅದು ತಪ್ಪಲ್ಲ. ಇದು ನಮ್ಮ ಎಲ್ಲರಿಗೂ ಕೂಡ ಒಂದು, ನಾವೇನು ಕೆಲವು ಸರಿ ತುಂಬ ಹೈಯಾರ್ಕಿಗಳ ಬಗ್ಗೆ ಮಾತಾಡ್ತೇವೆ, ಆದರೂ ಕೂಡ ಅದು ತಪ್ಪಲ್ಲ. ಯಾಕೆಂದರೆ ಒಂದು ಬಿಸ್ನೆಸ್ ಮ್ಯಾನ್ ತನ್ನ ಮಗ ಬಿಸ್ನೆಸ್ಸೇ ಮಾಡಲಿ ಅಂತ ಆಸೆ ಪಡುವುದು ತಪ್ಪಲ್ಲ. ಈಗ ಅಂಬಾನಿ ಮಕ್ಕಳೆಲ್ಲರೂ ಕೂಡ ಇವತ್ತಿಗೂ ಅವರದ್ದೇ ಬಿಸ್ನೆಸ್ಸನ್ನು ಡೆವಲಪ್ ಮಾಡಿದ ಹಾಗೆ ಇವತ್ತಿಗೂ ಕೂಡ. ಆದರೆ ಮಹಿಳೆಯರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಅವಕಾಶಗಳನ್ನು ಯಾವಾಗ ನಮಗೀಗ ಓಪನ್ ಆಗ್ತಾ ಇದೆ, ನಾವೀಗ ಕೇಳ್ತಾ ಇದ್ದೇವಲ್ಲ 33%, ಆ ಪರ್ಸಂಟೇಜನ್ನು ತಗೊಳ್ಳುವ ಯೋಗ್ಯತೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಅದರ ಬದಲು ನಾವು ಯಾರ್ಯಾರಿಗೂ ಸೀಟನ್ನು ಕೊಡುವುದು ಅಥವಾ ಅದು ಒಳ್ಳೆಯ ಲಕ್ಷಣ ಅಲ್ಲ. ಆದರೆ ಒಂದು ಖುಷಿ ವಿಷಯ ಅಂದರೆ, ನೀವು ಮಹಿಳೆಗೆ ಮೀಸಲಾತಿ ಕೊಡದಿದ್ದರೆ ಅವಳು ಯಾವತ್ತೂ ರಾಜಕೀಯಕ್ಕೆ ಬರುವುದಿಲ್ಲ. ಇದು ವಾಸ್ತವ. ಅನೇಕ ಚರ್ಚೆಗಳಲ್ಲಿ ನಾವು ನೋಡ್ತೇವೆ, ಯಾಕೆ ಬೇಕು ಮಹಿಳೆಯರಿಗೆ ಅಲ್ಲ. ಈಗ ನಾವು ಮೊದಲು ಶಾಲೆ ಕಾಲೇಜುಗಳಿಗೆ ಕಳಿಸುವಾಗ
ಅವಳು ಹೆಣ್ಣುಮಗಳು, ಅವಳಿಗೆ ಯಾಕೆ ಅಂತ ಒಳಗಡೆ ಕೂರಿಸ್ತಿರ್ಲಿಲ್ವಾ? ಆದರೆ ಇವತ್ತು ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪ್ರತಿ ಬಾರಿಯೂ SLC ರಿಸಲ್ಟ್ ಬರಲಿ, PUC ರಿಸಲ್ಟ್ ಬರಲಿ, ಮಹಿಳೆಯರದ್ದೇ ಮೇಲುಗೈ, ಬಾಲಕಿಯರದ್ದೇ ಮೇಲುಗೈ. ಆದರೆ ಅದರ ನಂತರ ಯಾಕೆ ಅವರು ಅಚೀವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ನಾನು ಹೇಳಿದಾಗೆ ಮೊದಲನೇದಾಗಿ ಪಾಲಕರ ಒಂದು ರಾಂಗ್ ನೋಷನ್, ಪಾಲಕರ ಒಂದು ನೋಟ ಮಕ್ಕಳ ಬಗ್ಗೆ. ಇವಳೆಂತ ಮಾಡ್ಲಿಕ್ಕೆ ಉಂಟು, ನಾಳೆ ಮದುವೆಯಾಗಿ ಮನೆಯಲ್ಲಿರುವವಳಲ್ವ, ಆ ಭಾವನೆ ಮೊದಲು ಹೋಗಬೇಕು. ನಾವು ನಮ್ಮ ಮಕ್ಕಳನ್ನ ಬೆಳೆಸಬೇಕು. ನಿನ್ನಲ್ಲಿ ಆ ತಾಕತ್ತಿದೆ, ನೀನು ಬೆಳಿಬೇಕು, ನಿನ್ನಲ್ಲಿ ಆ ಸಾಧನೆ ಮಾಡುವಂಥ ತಾಕತ್ತಿದೆ ಅಂತ ನೀವು ಹೇಳ್ತಾ ಇರಿ. ಖಂಡಿತವಾಗಿಯೂ ಮಹಿಳೆ ಸಾಧನೆಯನ್ನು ಮಾಡದೇ ಮಾಡ್ತಾರೆ. ನಾನು ಹೇಳಿದಾಗೆ ಒಂದಲ್ಲ ಒಂದು ದಿನ ಆ ಅವಕಾಶಕ್ಕಾಗಿ ಕಾಯ್ತಾರೆ. ಎಲ್ಲೋ ಒಂದು ಅವಕಾಶ ಸಿಕ್ಕಿದಾಗ ಆ ಬೀಜ ಮೊಳಕೆ ಒಡೆದು ದೊಡ್ಡ ಹೆಮ್ಮರ ಆಗ್ತದೆ. ಹಾಗಾಗಿ ನಾವು ಬಾಲ್ಯದಲ್ಲಿ ಅವರನ್ನು ಓಪನ್ ಅಪ್, ನೀವು ಪ್ರಪಂಚವನ್ನು ವಿಶಾಲ ದೃಷ್ಟಿಯಿಂದ ನೋಡಿ, ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣಬೇಕು ಅನ್ನುವಂಥದ್ದನ್ನು ಸಣ್ಣದಿಂದನೇ ಬೆಳೆಸಿದ್ರೆ, ನೀವು ರಾಜಕೀಯ ಕ್ಷೇತ್ರಕ್ಕೂ ಕಳಿಸಿ, ಎಲ್ಲಿ ಕೂಡ ಮಹಿಳೆ ಫೇಲ್ ಆಗೋದು ಅಂತ ಇಲ್ಲ ನನ್ನ ಲೆಕ್ಕಾಚಾರದ ಪ್ರಕಾರ. ಯಾಕೆಂದರೆ ಅವಳಿಗೆ ಬೈ ಬರ್ತ್ ದೇವರು ಅವಳನ್ನು ಸೃಷ್ಟಿ ಮಾಡುವಾಗ ಅನೇಕ ಬ್ಲೆಸ್ಸಿಂಗ್ಸನ್ನು ಅವಳಿಗೆ ಕೊಟ್ಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಆ ಪುರುಷನ ಅಹಂಕಾರದಲ್ಲಿಯೋ ಅಥವಾ ನಾವು ಒಂದು ನಮ್ಮನ್ನು ಸೀಮಿತಗೊಳಿಸೋದು ಅಥವಾ ನಮ್ಮ ಮನಸ್ಸು ಮೃದುವಾಗಿರುವುದಕ್ಕೋ ನಾವು ಬೇಗ ಕರಗಿ ಬಿಡ್ತೇವೆ. ನಮಗೆ ಮಕ್ಕಳಿಗೆ ಕಷ್ಟ ಆಗ್ತದಲ್ಲ ಅಂತ ನಮ್ಮ ಕರಿಯರ್ಗಳನ್ನು ನಾವು ಬಿಡ್ತೇವೆ. ಆದರೆ ಇದು ಕೂಡ ಒಂದು ಲೆಕ್ಕದಲ್ಲಿ ಒಳ್ಳೆಯದೆ. ಎಲ್ಲಿವರೆಗೆ ನಾವು ಸ್ಯಾಕ್ರಿಫೈಸನ್ನು ಮಾಡ್ತೇವೆ ಆ ತ್ಯಾಗಕ್ಕೆ ಖಂಡಿತವಾಗಿಯೂ ಬೆಲೆ ಇದೆ. ಆ ತ್ಯಾಗಕ್ಕೆ ಬೆಲೆ ಅಂದರೆ ನಾವೇನು ವಯಸ್ಸಾದ ನಂತರ ನಮ್ಮ ಮಕ್ಕಳಿಗೆ ಆ ತ್ಯಾಗದ ಬೆಲೆ ಅರ್ಥ ಆಗ್ತದೆ. ನಾವು ನಮ್ಮ ತಾಯಿ ಆವತ್ತು ಕೆಲಸ ಬಿಟ್ಟು ನಮ್ಮನ್ನು ನೋಡ್ಕೊಂಡಿದ್ರಿಂದ ನಾವು ಈ ಹಂತದಲ್ಲಿದ್ದೇವೆ ಅನ್ನುವಂಥ ಒಂದು ಆ ಭಾವನೆಗಳಿದೆಯಲ್ಲ, ಆ ಭಾವನೆಗಳನ್ನು ಒಂದು ಸೇತುವಾಗಿ ಬೆಸಿಬೇಕಂದ್ರೆ ಖಂಡಿತವಾಗಿ ನಾವು ಒಂದಿಷ್ಟು ತ್ಯಾಗಗಳನ್ನು ಮಾಡಲೇಬೇಕು. ಮಹಿಳೆಯರ ಬಗ್ಗೆ ಅಪಾರವಾದ ಗೌರವಯುತವಾಗಿ ಮಾತಾಡಿದ್ದಾರೆ. ತಾಯಿಯಾಗಿ, ಹೆಣ್ಣಾಗಿ, ಮನೆ ಒಡತಿಯಾಗಿ ಅಥವಾ ಸೊಸೆಯಾಗಿ. ನೀವು ಕೂಡ ದೊಡ್ಡ ಕಾಮತ್ ಫ್ಯಾಮಿಲಿ, ನಮ್ಮ ಶಾರದಾ ಪ್ರೆಸ್ ಅಂತ ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದಂಥವ್ರು, ಕುಟುಂಬದಲ್ಲಿ ಬಂದಂಥವ್ರು. ನಿಮ್ಮ ಕೆಲಸದ ಒತ್ತಡದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಯಜಮಾನರ ಕೆಲಸದಲ್ಲಿ, ನಿಮ್ಮ ಮಕ್ಕಳನ್ನು ನೋಡುವಿಕೆಯಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಕುಟುಂಬ ನಿಮಗೆ ಬೆಂಬಲವಾಗಿ ನಿಂತಿತ್ತು ಅಥವಾ ಯಾವ ರೀತಿಯಲ್ಲಿ ನಿಮಗೆ ನಿಮ್ಮ ಕುಟುಂಬ ಸಪೋರ್ಟ್ ಮಾಡ್ತು ಅನ್ನೋ ಬಗ್ಗೆ ಹೇಳ್ಬೋದಾ? ನಮ್ಮ ಕುಟುಂಬ ಆ್ಯಕ್ಚುಲಿ ವಿ ವೇರ್ 4, 2 children, husband and wife. So support, my husband definitely he extended support. There was no difficulty, ಏನು ಕಷ್ಟ ಏನಿರಲಿಲ್ಲ, ಸ್ಮೂತಾಗಿ ಹೋಗ್ತಿತ್ತು. ಮಕ್ಕಳು ಶಾಲೆಗೆ ಹೋಗೋದು, ಮತ್ತು ಒಂದು ಗುಡ್ ಪಾಯಿಂಟ್ ಆಫ್ ಬ್ಯಾಡ್ ಪಾಯಿಂಟ್ ಆಫ್ ಐ ಯೂಸ್ ಟು ಟೀಚ್ ದೆಮ್, ಕಲಿಸುವುದು ಹಾಗೆ. ಆದರೆ ಆ ತಪ್ಪು ಭಾವನೆ ಆಗ ನನ್ನ ಮನಸ್ಸಿನಲ್ಲಿ ತಂದಿಡಿದೆ, ಅವರು ತುಂಬ ಮಾರ್ಕ್ಸ್ ತಗೊಳ್ಬೇಕು ಹಾಗೆ ಹೀಗೆ ಎಲ್ಲ. ಈಗ ಅದೆಲ್ಲ ತಪ್ಪು ಎಲ್ಲ ತಿಳಿತದೆ ಈಗ. ಹಾಗೆ ಕಾಂಪಿಟಿಷನ್ ಅವರಿಗೆ ಎಷ್ಟು ಸಿಕ್ಕಿತು ಹಾಗೆ ಎಲ್ಲ. ದೇ ಶುಡ್ ನಾಟ್ ಹ್ಯಾವ್ ವಿನ್ ದ್ಯಾಟ್, ದೇ ವುಡ್ ಹ್ಯಾವ್ ಡನ್ ಮಚ್ ಬೆಟರ್ ಇಫ್ ಐ ಹ್ಯಾಡ್ ಎಂದನ್ನು ಕಾಣ್ತದೆ. ಅದರಿಂದಾಗಿ ನಾನು ನನ್ನ ಪರವಾಗಿ ನಾನು ಹೇಳುವುದೆಂದೇಳಿದರೆ, ಇಟ್ಸ್ ಬೆಟರ್ ಟು ಲೀವ್ ದ ಚಿಲ್ಡ್ರನ್ ಟು ದೆಮ್ಸೆಲ್ವ್ಸ್ ಟು ಕಮ್ ಅಪ್. ಇಂಟರ್ಫಿಯರ್ ಆಗೋದು ಅಷ್ಟು ಒಳ್ಳೆಯದಲ್ಲ. ಅವರನ್ನು ಹ್ಯಾಪಿ ಇಡಲಿಕ್ಕೆ ನೋಡಬೇಕು. ಅವರ ಸ್ವಲ್ಪ ಗುಡ್ ಪಾಯಿಂಟ್ಸ್ ಹೊಗಳಿ ಆ ರೀತಿಯಲ್ಲಿ ಅವರನ್ನು ಮೇಲೆ ಮೋಟಿವೇಶನ್. ಹೌದು, ಇದು ಶಾಲೆಯಲ್ಲಿ ಬಂದ ಕೂಡಲೇ ಹೋಮ್ವರ್ಕ್ ಮತ್ತು ನೆಕ್ಸ್ಟ್ ಡೇಗೆ ಎಲ್ಲ ಪ್ರಿಪೇರ್ ಮಾಡೋದು, ಮತ್ತು ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ ಅಂದರೆ ಅವರಿಗಿಂತ ಹೆಚ್ಚು ಬರೀ ಪೇರೆಂಟ್ಸಿಗೆ. ಆಗೇನಾಗ್ತದೆ, ಅವರ ಆ್ಯಟಿಟ್ಯೂಡ್ ಕೂಡ ಅಷ್ಟು ಒಳ್ಳೆದಿರುವುದಿಲ್ಲ. ಅಂದರೆ ಯಾವಾಗಲೂ ಒಂದು ರೀತಿ ಕಾಂಪ್ಲೆಕ್ಸ್, ತಾಯಿ ಇದು ಶಿ ಈಸ್ ನಾಟ್ ಹ್ಯಾಪಿ ವಿತ್ ಮೈ ಪರ್ಫಾರ್ಮೆನ್ಸ್ ಅಂತೇಳಿ. ಆ ರೀತಿ ಆಗಬಾರ್ದು, ಕಂಪ್ಲೀಟ್ಲಿ ಚೇಂಜ್ ಆಗಬೇಕು. ಈಗ ಕೂಡ ಅದು ನಡೀತಾ ಇದೆ ಅಂತೇಳಿ ಕಾಣ್ತದೆ ನನಗೆ. ಆದರೆ ಇಟ್ ಈಸ್ ಫಂಡಮೆಂಟಲಿ ರಾಂಗ್. ಇನ್ಸ್ಟೆಡ್ ಆಫ್ ದ್ಯಾಟ್ ಲೀವ್ ದೆಮ್, ದೇ ವಿಲ್ ಕಮ್ ಅಪ್. ಆ ಇದರಲ್ಲಿ ಸಬ್ಜೆಕ್ಟಲ್ಲಿ ಅವರು ಒಳ್ಳೇದು ಮಾಡಿದ್ರು ಬೇರೆ ಸ್ಕೋಪ್ ಇರ್ತದೆ ಹಾಗೆ. ಈಗ ಶ್ರೀಕಾಂತ್ ನೋಡಿ, ಸ್ಕೂಲಲ್ಲಿರುವಾಗ ಅಷ್ಟು ಪರ್ಫಾರ್ಮೆನ್ಸ್ ಎಲ್ಲ ಒಳ್ಳೆದಿರಲಿಲ್ಲ. ಆದರೆ ಶ್ರೀಕಾಂತ್ ಹ್ಯಾಸ್ ಕಮ್ ಅಪ್ ಇನ್ ಎ ವೆರಿ ಗುಡ್ ವೇ. ಹಾಗೆ ನಾನು ನನ್ನ ಎಕ್ಸಾಂಪಲ್ ಕೂಡ ಹೇಳೋದು. ಅಂದರೆ ಇಷ್ಟೊಂದು ನಾವು ಮಹಿಳೆಯರ ಬಗ್ಗೆ ಗೌರವ, ನಮ್ಮ ಭಾರತದ ಪರಂಪರೆಯನ್ನು ಕಂಡುಕೊಂಡಾಗ, ವೇದ ಇದರಲ್ಲಿ ಪರಿಶೀಲಿಸಿಕೊಂಡಾಗ ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ವಿಶೇಷವಾದ ಸ್ಥಾನಮಾನ ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಅವರಿಗೆ ಗೌರವವನ್ನು ಕೂಡ ನಾವು ಮನೆಯಲ್ಲೇ ಕಲ್ತಿದ್ದೇವೆ, ಹೆಣ್ಣು ಮಕ್ಕಳಿಗೆ ಗೌರವ ನೀಡುವಂಥದ್ದು ಕೂಡ. ಆದರೂ ಎಲ್ಲೋ ಒಂದು ಕಡೆ
ನಾವು ಎಷ್ಟೇ ಮಾತಾಡಿದರೂ ಕೂಡ ಈ ಭ್ರೂಣ ಹತ್ಯೆಯನ್ನು ಇನ್ನೂ ಕೂಡ ಅದೊಂದು ನಮ್ಮ ಸಮಾಜದಲ್ಲಿ ಪಿಡುಗಾಗಿ ಇದೆ. ಯಾವ ರೀತಿಯಲ್ಲಿ ಅದನ್ನು ನಾವು ಎದುರಿಸ್ಬೋದು, ಮಹಿಳೆಯಾಗಿ ಯಾವ ರೀತಿಯಲ್ಲಿ ನಾವು ಅದಕ್ಕೆ ಸಾಕ್ಷಿ ಆಗ್ಬೋದು, ಅದರ ಪಿಡುಗಾಗಿ ನಾಶ ಮಾಡಲಿಕ್ಕೆ ಯಾವ ರೀತಿಯಾಗಿ ಸಾಕ್ಷಿ ಆಗ್ಬೋದು ಅಂತ ಅಂದ್ಕೊಳ್ತೀರಾ? ಅದಕ್ಕೆ ಒಂದೇ ಒಂದು ದಾರಿ ಅಂದರೆ, ಒಂದು ಹೆಣ್ಣು ಒಳ್ಳೆ ರೀತಿಯಲ್ಲಿ ಒಂದು ಎಜುಕೇಷನನ್ನು ಕಲಿತು ಎಕಾನಾಮಿಕ್ ಫ್ರೀಡಮ್, ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದರೆ ಮಾತ್ರ ಅವಳಿಗೆ ತನ್ನ ಬದುಕನ್ನು ಅಥವಾ ತನ್ನ ಯಾವುದೇ ವಾದ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕಾಗ್ತದೆ. ಇವತ್ತು ಅನೇಕ ಸರಿ, ಎಷ್ಟೋ ಸಲ ನಮಗೆ ತುಂಬ ಬೇಜಾರಾಗ್ತದೆ. ಏನಂದರೆ ಅಂಥ ಅನೇಕ ಹತ್ಯೆಗಳಾಗ್ತಾ ಇರುವಂಥದ್ದು ಎಜುಕೇಟೆಡ್ ಕ್ಲಾಸಲ್ಲಿ ಅನ್ನುವುದು ಅತ್ಯಂತ ಬೇಸರದ ಸಂಗತಿ. ಯಾಕೆಂದರೆ ತುಂಬ ಕೆಳಗಿನವರು ಮಕ್ಕಳು ನಮಗೊಂದು ಭಾಗ್ಯ ಅನ್ನುವ ಲೆಕ್ಕದಲ್ಲಿಯೇ ಮಕ್ಕಳನ್ನು ಮಾಡ್ಕೊಳ್ತಾರೆ. ಆದರೆ ಯಾವಾಗ ನಾವೊಂದು ನಮ್ಮಲ್ಲಿ ಒಂದು ಎರಡು ಮಕ್ಕಳು ಸಮಾನ, ಗಂಡಿರಲಿ ಹೆಣ್ಣಿರಲಿ ಸಮಾನ ಅನ್ನುವಂಥ ಒಂದು ಭಾವನೆ ಬರುವುದಿಲ್ವೋ ಅಲ್ಲಿವರೆಗೆ ಈ ಸಮಾಜವನ್ನು ಬದಲಾಯಿಸಲಿಕ್ಕಾಗೋದಿಲ್ಲ. ಆದರೆ ಅನೇಕ ಸಂದರ್ಭಗಳಲ್ಲಿ ಖಂಡಿತವಾಗಿಯೂ ಆ ಹೆಣ್ಣು ಒಂಚೂರು ಧೈರ್ಯ ತೋರಿಸಬೇಕು. ಈಗ ಮೊದಲಿನ ಹಾಗೆ ಇಲ್ಲ. ಮೊದಲಾದರೆ ಆ ಹೆಣ್ಣು 4 ಗೋಡೆಗಳ ಮಧ್ಯೆ ಇರಬೇಕಿತ್ತು. ಗಂಡ ಎಷ್ಟೇ ಹಿಂಸೆ ಕೊಡಲಿ, ಅತ್ತೆ ಮಾವ ಹಿಂಸೆ ಕೊಡಲಿ, ಅದನ್ನು ಅನುಭವಿಸಿ ಅದರಲ್ಲಿಯೇ ತನ್ನ ಬದುಕು ಅನ್ನುವಂಥದ್ದನ್ನು ಹೆಣ್ಣು ಮಾಡ್ಕೊಳ್ಬೇಕಿತ್ತು. ಆದರೆ ಇವತ್ತು ಅನೇಕ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಮಹಿಳಾ ಸಬಲೀಕರಣ ಇಲಾಖೆಗಳಿರ್ಬೋದು, ಅನೇಕ ನಮ್ಮ ಮಹಿಳಾ ಸಾಂತ್ವನ ಇರ್ಬೋದು, ಎಷ್ಟೋ ಒಂದು ಮಹಿಳೆಯನ್ನು ಸಬಲೀಕರಣ ಮಾಡುವಂತಹ ಒಂದಷ್ಟು ಸಂಘ ಸಂಸ್ಥೆಗಳಿದೆ. ಇವತ್ತು ಮಹಿಳೆ ಹೆದರಬೇಕಾದ ಅಗತ್ಯ ಇಲ್ಲ. ಆದರೆ ಖಂಡಿತವಾಗಿಯೂ ಅದು ತಪ್ಪೆ. ಅದಕ್ಕಾಗಿ ಇವತ್ತು ಆ ರೇಷಿಯೋಸ್ ತುಂಬ ಡಿಫ್ರೆನ್ಸ್ ಆಗ್ತಾ ಇದೆ. ಹೆಣ್ಣಿನ ಪ್ರಮಾಣ ತುಂಬ ಕಡಿಮೆ ಆಗ್ತಾ ಇದೆ. ಆದರೆ ಅದರಲ್ಲೂ ಕೂಡ ಒಂದು ಬೇಸರದ ಸಂಗತಿ ಅಂದರೆ, ಏನು ಸಮಾಜದಲ್ಲಿ ನಾವು ಉನ್ನತ ಜಾತಿ ಅಂತ ಕರೆಸ್ಕೊಳ್ತೇವೆ, ಅದರಲ್ಲಿ ಆ ರೇಷಿಯೋ ತುಂಬ ಜಾಸ್ತಿ ಇದೆ. ಗಂಡು ಮಕ್ಕಳ ಪ್ರಮಾಣ ತುಂಬ ಜಾಸ್ತಿ ಇದೆ, ಹೆಣ್ಣು ಮಕ್ಕಳ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಇದು ಖಂಡಿತವಾಗ್ಲೂ ಆತಂಕಕಾರಿ ವಿಷಯ. ಆದರೆ ಇದಕ್ಕೆ ಎಲ್ಲದಕ್ಕೆ ಪರಿಹಾರ ಅಂದರೆ, ಹೆಣ್ಣು ಯಾವಾಗ ತನ್ನ ಒಂದು ಸಾಮರ್ಥ್ಯದ ಮೇಲೆ, ತನ್ನ ಒಂದು ಡಿಸಿಷನ್ ಮೇಲೆ ನಿಲ್ಲುವಂಥ ತಾಕತ್ತು ಬರ್ತದೋ, ಅದು ಬರುವಂಥದ್ದು ಖಂಡಿತವಾಗ್ಲೂ ಆರ್ಥಿಕವಾಗಿ ನಾವು ಸದೃಢವಾಗಿಲ್ಲದಿದ್ದರೆ ಖಂಡಿತವಾಗ್ಲೂ ಅದು ಕಷ್ಟವೇ. ಯಾಕೆಂದರೆ ನಾನು ಇನ್ನೊಬ್ಬರನ್ನ ಹಂಗಲ್ಲಿ ಇದ್ದೇನೆ ಅನ್ನುವಂಥದ್ದು, ಇನ್ನೊಬ್ಬರಿಗೆ ಕೈ ಚಾಚಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಅವ್ರು ಹೇಳಿದ್ದನ್ನು ಕೇಳಲೇಬೇಕಾಗ್ತದೆ. ಅದು ಭ್ರೂಣ ಹತ್ಯೆ ಅವಳಿಗೆ ಇಷ್ಟ ಇರಲಿ ಇಲ್ಲದೇ ಇರಲಿ. ಇನ್ನೊಂದಂದರೆ, ನೀವು ಭ್ರೂಣ ಹತ್ಯೆ ಹೆಚ್ಚಾಗಲಿಕ್ಕೆ ಕಾರಣ ಅಂದರೆ, ಈಗಿನ ಹೊಸ ಜನ್ರೇಷನ್ಗಳಲ್ಲಿ ಅವರು ನಾವಿಬ್ಬರು ಸಾಕು, ನಮಗೆ ಮಕ್ಕಳ ಜವಾಬ್ದಾರಿ ಬೇಡ. ಯಾಕೆಂದರೆ ಅತೀ ಪ್ರಪಂಚದಲ್ಲಿ ಕಷ್ಟದ ಕೆಲಸ ಅಂದರೆ ಆ ಮಕ್ಕಳನ್ನು ಹೆತ್ತು ದೊಡ್ಡ ಮಾಡಿ ಅವರನ್ನೊಂದು ನೆಲೆ ನಿಲ್ಲಿಸುವಂಥದ್ದು. ಇದಕ್ಕೆ ಯಾವುದೇ ರಿವಾರ್ಡ್ ಇಲ್ಲ ಸರ್, ಯಾವುದೇ ರಿವಾರ್ಡ್ ಇಲ್ಲ. ನೀವು ನಿಮ್ಮ ಮಗುವನ್ನು ಮಾಡ್ಕೊಳ್ಳುವಾಗ ಈಗ ಎಲ್ಲರೂ ಕೂಡ ಆಲೋಚನೆ ಮಾಡುವಂಥದ್ದು ಏನಂದರೆ, ನಮ್ಮ ಎಜುಕೇಷನ್ ರೇಟ್ ಜಾಸ್ತಿ ಆಗಿದೆ, ಹೆಣ್ಣು ಮಕ್ಕಳು ಕೆಲಸ ಮಾಡುವ ಪ್ರಮಾಣ ಜಾಸ್ತಿ ಆಗಿದೆ, ಅವರ ವರ್ಕ್ ಶೆಡ್ಯೂಲ್ಗಳು ಕೂಡ ಹಾಗೆ ಇದೆ. ಸಮಾನತೆ ಅನ್ನುವ ಹೆಸರಿನಲ್ಲಿ ನಾವಿವತ್ತು ಅನೇಕ ನಮ್ಮ ಒಂದು ನ್ಯಾಚುರಲ್ ಆಗಿ ಬಂದಂತಹ ಲಾವನ್ನು ನಾವು ಓವರ್ಕಮ್ ಮಾಡ್ತಾ ಇದ್ದೇವೆ, ಅಂದರೆ ಅದನ್ನು ದಾಟ್ತಾ ಇದ್ದೇವೆ. ಹಾಗಾಗಿ ನೋಡಿ, ರಾತ್ರಿ ಕೆಲಸ ಮಾಡುವಂಥದ್ದು, ರಾತ್ರಿ ಇಡೀ ಡ್ಯೂಟಿ, ಹಗಲಿಡೀ ಗಂಡನಿ, ಒಂದು ಇಂಬ್ಯಾಲೆನ್ಸ್. ಆವಾಗ ಎಲ್ಲರೂ ಆಲೋಚನೆ ಮಾಡೋದು ಏನಂದರೆ, ಅಯ್ಯೋ ನಮಗೆ ಮಕ್ಕಳಾದರೆ ಅದನ್ನು ನೋಡ್ಕೊಳ್ಳೋದು ಹೇಗೆ. ಈಗ ನಮ್ಮ ಮಕ್ಕಳನ್ನು ಮಾಡ್ಕೊಂಡ ಮೇಲೆ ನಮಗೊಂದು ಖಂಡಿತವಾಗಿ ಅದ್ರ ಮೇಲೆ ಪ್ರೀತಿ ಇದ್ದೇ ಇರ್ತದೆ. ಆಗ ನಾವು ಇಡೀ ನಮ್ಮ ಕರಿಯರನ್ನು ಅದಕ್ಕೋಸ್ಕರ ನಾನು ಹೇಳಿದಾಗೆ ಸ್ಯಾಕ್ರಿಫೈಸ್ ಮಾಡಬೇಕು ನಾವು. ಆ ತ್ಯಾಗ ಇವತ್ತು ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ನಾವಿವತ್ತು ಈಗ ನಮ್ಮ ಜನ್ರೇಷನಲ್ಲಿ ಇರುವಷ್ಟು ಮಕ್ಕಳು ಈಗಿನವರಿಲ್ಲ. ಎಲ್ಲರೂ ಮಾಡ್ಕೊಳ್ಳೋದು ಈಗ ಹೆಚ್ಚಂದರೆ 2 ಮಕ್ಕಳು, ಅದಕ್ಕಿಂತ ಜಾಸ್ತಿ ನೀವು ಮಕ್ಕಳು ಯಾರೂ ಮಾಡ್ಕೊಳ್ಳೋದಿಲ್ಲ. ಇನ್ನೊಂದು, ಈಗಿನ ಟ್ರೆಂಡಲ್ಲಿ ನಮಗೆ ಮಕ್ಕಳೇ ಬೇಡ ಅನ್ನುವಂಥದ್ದು, ಲಿವಿಂಗ್ ಟುಗೆದರ್. ಅಂದರೆ ಅವರ ಪ್ರಪಂಚ ಆದರೆ ತುಂಬ ಸಣ್ಣದಾಗ್ತಾ ಇದೆ. ಒಂದು ದ್ವೀಪಗಳ ಹಾಗೆ ಆಗ್ತಾ ಇದ್ದಾರೆ ಮನುಷ್ಯರು. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ವಲ್ಪವೇ ವರ್ಷದಲ್ಲಿ, ಬಹುಶಃ ಇನ್ನೊಂದು 5-10 ವರ್ಷದಲ್ಲಿ ಈ ಡಿಪ್ರೆಷನ್ ಪ್ರಮಾಣ ಇದೆಯಲ್ಲ ಮಕ್ಕಳಲ್ಲಿ, ಅದು ನಾವು ಈಗ ಸದ್ಯಕ್ಕೆ USA ಒಂದು 32% ಇದೆ. ಭಾರತ ಸದ್ಯದಲ್ಲೇ ಅದನ್ನು ಕ್ರಾಸ್ ಮಾಡ್ತದೆ. ಮಕ್ಕಳಲ್ಲಿ ಡಿಪ್ರೆಷನ್ ಇದೆ ಅಷ್ಟು. ಆ ಮಕ್ಕಳ ಆದರೆ ಅಮೇರಿಕಾದಲ್ಲಿ ಸಾಧಾರಣ ಒಂದು 4 ಮಕ್ಕಳು 5 ಮಕ್ಕಳಿಗೆ ಒಂದು ಕೌನ್ಸಿಲರ್ಸ್ ಅಂತ ಇರ್ತಾರೆ. ಭಾರತದಲ್ಲಿ ನಮಗಿಲ್ಲ. ನಮಗೆ ಲೆಕ್ಕ ಮಾಡಲಿಕ್ಕೆ ಹೋದರೆ 800,000 ಮಕ್ಕಳಿಗೂ ಒಂದು ಸಿಗುವುದು ಕಷ್ಟ ಕೌನ್ಸಿಲರ್ಗಳು. ಪ್ರತಿಯೊಂದು ಸ್ಕೂಲಲ್ಲಿ ಅವರಿಗೆ ಕೌನ್ಸಿಲಿಂಗ್ ಕಮಿಟಿ ಅಂತ ಇದೆ. ಆದರೆ ನಮ್ಮ ಈ ಮುಂದಿನ ಜನ್ರೇಷನ್ಗಳಲ್ಲಿ ನಾನು ಹೇಳುವಂಥದ್ದು, ಈ ಭ್ರೂಣ ಹತ್ಯೆಗಿಂತ ಆ ಮಕ್ಕಳ ಪ್ರಮಾಣವೇ ಕಡಿಮೆ ಆಗ್ತದೆ ಎಜುಕೇಟೆಡ್ ಕ್ಲಾಸಲ್ಲಿ. ಇದು ಆತಂಕಕಾರಿ ಬೆಳವಣಿಗೆ. ಇನ್ನೊಂದು, ಆ ಮಕ್ಕಳು ಡಿಪ್ರೆಷನ್ನಿಗೆ ಹೋಗುವಂಥದ್ದು ಕೂಡ ಆತಂಕಕಾರಿ ಬೆಳವಣಿಗೆ. ಇದರ ಬಗ್ಗೆ ನಾವು ಈಗಲೇ ಎಚ್ಚೆತ್ತುಕೊಳ್ಳದೇ ಇದ್ದರೆ ಮುಂದೊಂದು ದಿವಸ ನಾವು ಅದಕ್ಕಾಗಿ ತುಂಬ
ಏನು ಈಗ ಎಟ್ ಪ್ರೆಸೆಂಟ್ ನಾವು ಒಂದು 35% ಅಷ್ಟು ಯುತ್ತಿದ್ದೇವೆ ಇಡೀ ಭಾರತದಲ್ಲಿ. ಇನ್ನು ಬರುವ ದಿವಸಗಳಲ್ಲಿ ನಮಗೆ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ದು ಅದನ್ನೇ, ನಮಗೆ ಯುವ ಜನತೆಯೇ ಒಂದು ಶಕ್ತಿ. ನಾವು ಭಾರತವನ್ನು ಅಥವಾ ರಾಷ್ಟ್ರವನ್ನು ಪುನರ್ನಿರ್ಮಾಣ ಮಾಡಬೇಕು ಅಂತಾದರೆ ನಮಗೊಂದು ಯುವ ಶಕ್ತಿಯೇ ಬಲ. ಆ ಯುವ ಶಕ್ತಿಯೇ ಕುಂಠಿತ ಆಗಿಬಿಟ್ರೆ, ಅದೇ ಪ್ಯಾರಲೈಸ್ಡ್ ಆಗಿಬಿಟ್ರೆ ನಾವು ಎಲ್ಲಿಂದ ಸಶಕ್ತ ರಾಷ್ಟ್ರವನ್ನು ಕಟ್ತೇವೆ. ಸೊ ಅದರ ಬಗ್ಗೆ ಕೂಡ ನಾವು ಬರುವ ದಿನಗಳಲ್ಲಿ ಖಂಡಿತವಾಗಿಯೂ ಆಲೋಚನೆಯನ್ನು ಮಾಡಲೇಬೇಕು. ಇದ್ದ ಮಕ್ಕಳನ್ನಾದರೂ ನಾವು ಹೇಗೆ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಬೇಕು. ಮತ್ತು ಆ ಭ್ರೂಣ ಹತ್ಯೆನಂತೂ ಖಂಡಿತ ಈಗ ತುಂಬ ನನಗೆ ಗೊತ್ತಿರುವ ಮಟ್ಟಿಗೆ ಉಡುಪಿಯಲ್ಲಂತೂ ಯಾವ ಹಾಸ್ಪಿಟ್ಲಲ್ಲಿ ಕೂಡ ರೆಕಮೆಂಡ್ ಮಾಡೋದಿಲ್ಲ. ಆದರೆ ನೀವು ಹೇಳಿದಾಗೆ ಒಂದು ಹೈ ಕ್ಲಾಸಲ್ಲಿ ಕೂಡ ಆ ಟೆಂಡೆನ್ಸಿ ಕಡಿಮೆ ಆಗಬೇಕು. ಮತ್ತು ಎಲ್ಲದಕ್ಕಿಂತ ಅದೊಂದು ನ್ಯಾಚುರಲ್ ಆದ ಪ್ರಕ್ರಿಯೆ ಅಂತ ನಾವು ತಿಳ್ಕೊಳ್ಬೇಕು. ನಾವು ನಮ್ಮ ಡ್ರೀಮ್ಸನ್ನು ಮಕ್ಕಳ ಮೇಲೆ ಹೇರ್ತಾ ಇದ್ದೇವೆ, ಅದು ನಿಲ್ಲಬೇಕು. ಪ್ರಕೃತಿ ಪುರುಷ ಈಗ ಉಳಿದ ಎಲ್ಲ ಏನು ಪ್ರಾಣಿ ಪಕ್ಷಿ ಅದೆಲ್ಲವೂ ಕೂಡ ಅದರದ್ದೊಂದು ಸಹಜವಾದ ಕ್ರಿಯೆ. ಅದನ್ನು ನಾವು ಎಷ್ಟು ದಿವಸದವರೆಗೆ ಆಕ್ಸೆಪ್ಟ್ ಮಾಡೋದಿಲ್ವೋ, ನಾವು ನಮ್ಮ ಭಾವನೆಗಳನ್ನು, ನಾವು ಸಾಧನೆ ಮಾಡಲಿಕ್ಕಾಗದೇ ಇರೋದನ್ನು, ನಮ್ಮ ಡ್ರೀಮ್ಸನ್ನು ನಾವು ಮಕ್ಕಳು ಮಾಡಿಕೊಂಡು ಅವರ ಮೇಲೆ ಅಂದರೆ ಅವರ ಮೇಲೆ ಪ್ರೆಷರೈಸ್ ಮಾಡ್ತೇವೆ. ಅದು ಕಡಿಮೆ ಆಗಬೇಕು. ಆಗ ಇದೆಲ್ಲದಕ್ಕೆ ಪರಿಹಾರ ಸಿಗ್ತದೆ. ಒಂದು ನ್ಯಾಚುರಲ್ ಸೋರ್ಸ್, ಅದೆಲ್ಲವೂ ಕೂಡ ನ್ಯಾಚುರಲ್ ಒಂದು ಪ್ರಪಂಚದ ನಿಯಮ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆವಾಗ ಇದು ಅನೇಕ ಕಾಂಪ್ಲಿಕೇಟೆಡ್ಗಳು ಕಡಿಮೆ ಆಗ್ತದೆ. ಇನ್ನೊಂದಂದರೆ ಈ ದೊಡ್ಡ ದೊಡ್ಡ ಪೇಟೆಗಳಲ್ಲಿ ಈ ಫೀಸಿಂದಾಗಿ ಮಕ್ಕಳು ಬೇಡ ಅಂತ ಹೇಳುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಯಾಕೆಂದರೆ ಅವರಿಬ್ಬರು ದುಡಿದು ಅವರದ್ದು ಡಿಮ್ಯಾಂಡ್ಸ್ಗಳೇ ಜಾಸ್ತಿ ಇರ್ತದೆ ಈಗಿನ ಪ್ರಪಂಚದಲ್ಲಿ. ಅದೊಂದು ಅತಿಯಾದ, ಮೊದಲೆಲ್ಲ ಯಾರ ಹತ್ರ ಮೊಬೈಲ್ ಇತ್ತು ಸರ್? ಒಂದು ಲ್ಯಾಂಡ್ಲೈನ್ ಇರಲಿಲ್ಲ, ಇಡೀ ಊರಿಗೆ ಒಂದೊಂದು ಲ್ಯಾಂಡ್ಲೈನ್ ಇತ್ತು, ಯಾವುದೋ ಒಂದು ಮನೆ ಲ್ಯಾಂಡ್ಲೈನ್ ಇತ್ತು. ಈಗ ಹಾಗಲ್ಲ, ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದ್ದರೂ ಕೂಡ ಪ್ರತಿದಿನ ಅದರ ಮಾಡೆಲ್ಗಳು ಚೇಂಜ್ ಆಗ್ತಾ ಇರ್ತದೆ. ಆ ಮನುಷ್ಯನಿಗೆ ತನ್ನ ಆಸೆಗಳೇ ಮುಗಿಯೋದಿಲ್ಲ. ಎಷ್ಟೋ ಜನ ಯುತ್ ಹೇಳೋದು ನಮಗೆ ಇನ್ನೂ ತಗೊಂಡು ಮುಗಿಲಿಲ್ಲ, ಇನ್ನು ಮಕ್ಕಳನ್ನ ಮಾಡ್ಕೊಂಡ್ರೆ ಅವರ ಡಿಮಾಂಡನ್ನು ಹೇಗೆ ಪೂರೈಕೆ ಮಾಡೋದು ಅಂತ. ಸೊ ಖಂಡಿತ ಆಸೆಯ ಹಿಂದೆ ಹೋದರೆ ಯಾವತ್ತೂ ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬುದ್ಧ ಹೇಳಿದ್ದು ಕೂಡ ಇದೆ, ಅತಿ ಆಸೆಯೇ ನಮ್ಮ ದುಃಖಕ್ಕೆ ಮೂಲ ಕಾರಣ. ಆದರೆ ಇವತ್ತು ಆ ಯುತ್ ಏನು ಯಂಗ್ ಜನ್ರೇಷನ್ ಅದರ ಹಿಂದೆ ಓಡ್ತಾ ಇದೆ. ಆ ಬಿಸಿಲು ಕುದುರೆಯನ್ನು ಏರಿದಷ್ಟು ದಿವಸ ಖಂಡಿತವಾಗಿಯೂ ಇಂಥದ್ದನ್ನೆಲ್ಲ ಕೂಡ ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಭ್ರೂಣ ಹತ್ಯೆ ಮ್ಯಾಕ್ಸಿಮಮ್ ಇರುವಂಥದ್ದು ಎಜುಕೇಟೆಡ್ ಕ್ಲಾಸಲ್ಲಿ. ಅವರಿಗೆ ಕೂಡ ಅದೇ ನಾನು ಹೇಳಿದಾಗೆ ನಮ್ಮ ಶಿಕ್ಷಣ ಪದ್ಧತಿಯೇ ಮಾರ್ಕ್ಸ್ ಹಿಂದೆ, ಜಾಬ್ ಹಿಂದೆ, ಹಣದ ಹಿಂದೆ ಓಡುವುದನ್ನು ಕಲಿಸಿದರೆ ಅದಕ್ಕೆ ಎಲ್ಲಿ ಕಡಿವಾಣ ಸರ್? ಮೂಲ ಒಂದು ಬದಲಾವಣೆ ಆಗಬೇಕಾಗಿದ್ದು ಸ್ಟಾರ್ಟಿಂಗಿಂದವೇ ಬದಲಾವಣೆ ಆದರೆ ಆವಾಗ ಖಂಡಿತವಾಗಿಯೂ ಇಂಥದ್ದನ್ನೆಲ್ಲ ನಿಲ್ಲಿಸ್ಬೋದು ಅಂತ ನನ್ನ ಅಭಿಪ್ರಾಯ. ಹಿಂದಿನ ಕಾಲದಲ್ಲಿ ಒಂದು ಕೂಡು ಕುಟುಂಬದಲ್ಲಿ ಬೆಳೆದಂಥವ್ರು, ನಮ್ಮ ಜೊತೆಯಲ್ಲಿ ಎಲ್ಲಾದರೂ ಹೋಗಬೇಕಿದ್ರೆ ನಮ್ಮ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿ ಒಟ್ಟಿಗೆ ಬರುವಂಥವ್ರು. ನೀವು ಕೆಲಸ ಮಾಡ್ತಿರುವಾಗ ಹಾಗೂ ಈಗ ನೀವು ಹೆಣ್ಣು ಮಕ್ಕಳು ಕೆಲಸ ಮಾಡೋದು ನೋಡಿದಾಗ ಅಜಗಜ ಅಂತ ವ್ಯತ್ಯಾಸ ಇದೆ. ಈಗ ನೀವು ಮೊದಲು ಎಲ್ಲಾದರೂ ಹೋಗಬೇಕಿದ್ರೆ ನಿಮ್ಮ ಮನೆಯವರು ಅಥವಾ ನಿಮ್ಮ ಅಣ್ಣನೋ ತಮ್ಮನೋ ಗಂಡನೋ ಅಥವಾ ಮಕ್ಕಳು ಬರುವಂಥದ್ದು. ಆದರೆ ಈಗ ಮಹಿಳೆ ಎಷ್ಟೊತ್ತಿಗೂ ಕೂಡ ಕೆಲಸ ಮಾಡುವಂಥ ಒಂದು ಕಾಲಮಿತಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಸೊ ಆ ಒಂದು ವಿಷಯದಲ್ಲಿ ಸೆಲ್ಫ್ ಡಿಫೆನ್ಸಿವ್, ತನ್ನನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಮಹಿಳೆ ಎಷ್ಟರ ಮಟ್ಟಿಗೆ ಸೆಲ್ಫ್ ಡಿಫೆನ್ಸಿವ್ ಆಗಿರಬೇಕು, ಯಾವ ರೀತಿಯಲ್ಲಿ ಮುಂದುವರಿಬೇಕು ಅನ್ನೋದಂತ ನೀವು ಅಂದ್ಕೊಳ್ತೀರಾ? ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಶಿ ಹ್ಯಾವ್ ಟು ಪ್ರೊಟೆಕ್ಟ್ ಹರ್ ಸೆಲ್ಫ್, ಡಿಫೆನ್ಸ್ ಮಾಡುವಂಥದ್ದು. ನನಗೆ ಪಾಯಿಂಟ್ ಹೇಳಿದೆ, ನನಗೆ ಸರಿ ಇದಕ್ಕೆ ನೀನು ಸಂಗಿಲ್ಲ. ನೀವು ಮಹಿಳೆಯರು ಇವಾಗ ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ. ಸಮಯ ಎಷ್ಟೊತ್ತಂದಿರಲ್ಲ, ರಾತ್ರಿ ಅಂತ ಶಿಫ್ಟ್ ಇರುತ್ತೆ, ಮಧ್ಯಾಹ್ನ ಶಿಫ್ಟ್ ಇರುತ್ತೆ. ಅವರು ಯಾವ ರೀತಿಯಲ್ಲಿ ತಮ್ಮನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ, ಯಾವ ರೀತಿ ಇರಬೇಕು ಅಂತ ಅಂದರೆ ಹಿ ಹ್ಯಾಸ್ ಟು ಟೇಕ್ ಕೇರ್. ಅದು ರಾತ್ರಿ ಸಮಯ ಕೆಲಸ ಮಾಡೋದೆಲ್ಲ ಆ್ಯಕ್ಚುಲಿ ಇಟ್ ಈಸ್ ನಾಟ್ ಗುಡ್. ಮತ್ತು ಅದು ಮಾಡಲೇಬೇಕಾದ್ರೆ ಶಿ ಹ್ಯಾಸ್ ಟು ಟೇಕ್ ಕೇರ್. ಹೋಗುವಾಗ ಬರುವಾಗ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಹೋಗುವಾಗ ಅದೊಂದು ದೊಡ್ಡ ಇದು. ಅದು ಅಂದರೆ there should be perfect understanding between husband and wife. He has to take care of her mainly. If ಅವರ in between them if there is no understanding, then it is not possible. ಅದೇ ಅಂದರೆ ಆ ಪಾಯಿಂಟ್ ಒಂದು ಅವರು ಮನಸ್ಸಿನಲ್ಲಿ ಇಡಬೇಕು ಹೆಂಗಸರು. ಅಂದರೆ ಹಸ್ಬೆಂಡ್ ಮೇಲೆ ಫೇತ್, ಆಗ ಹಿ ವಿಲ್ ಟೇಕ್ ಕೇರ್ ಆಫ್ ಹರ್ ಲೀಸ್ಟ್ ನನಗನ್ನಿಸ್ತದೆ. ಮೇಡಮ್, ಸೆಲ್ಫ್ ಡಿಫೆನ್ಸ್ ಎಷ್ಟು ಮುಖ್ಯ ಅನ್ನಿಸ್ತೀರಾ ಇವತ್ತಿನ ಮಹಿಳೆಯರಿಗೆ? ಅದನ್ನು ನನ್ನ ಪ್ರಕಾರ ಹೈಸ್ಕೂಲ್ನಲ್ಲಿಯೇ ನಾವು ಮಕ್ಕಳಿಗೆ ಕಲಿಸ್ಬೇಕು.
ಕರಾಟೆ ಇರ್ಬೋದು, ಜೂಡೋ ಇರ್ಬೋದು, ಏನೇ ಇರ್ಬೋದು. ಯಾಕೆಂದರೆ ನಾನು ಹೇಳಿದಾಗೆ ಮೊದಲು ನಾವು ಅವಳನ್ನು ಸಪ್ರೆಸ್ ಮಾಡ್ತೇವೆ, ನಿನಗೆ ಇದು ಸಾಧ್ಯ ಇಲ್ಲ ಅಂತ. ಆದರೆ ನಿಜವಾಗಿಯೂ ಅವಳು ಏನು ಸ್ಟ್ರಾಂಗೇ, ಒಂದು ಮನುಷ್ಯನನ್ನು ಬಗ್ಗಿಸುವಷ್ಟು ತಾಕತ್ತು ಅವಳ ಹತ್ರ ಕೂಡ ಇರ್ತದೆ. ಆದರೆ ಅದನ್ನು ನಾವು ಹೈಸ್ಕೂಲಿಂದವೇ ಒಂದು ಸ್ಪೆಷಲ್ ಒಂದು ಕೋರ್ಸಲ್ಲಿ ಅದನ್ನು ಅಂದರೆ ಒಂದು ಕ್ಲಾಸಲ್ಲಿ ಸೇರಿಸಿ ಬಿಡಬೇಕು. ಯಾಕೆಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಗೂ 10th ಎಲ್ಲದೂ ಸೇಮ್ ಇರ್ತದೆ. ಅದರಲ್ಲಿ ಸಿಲೆಬಸ್ಗಳು ಚೂರು ಹೆಚ್ಚು ಕಡಿಮೆ ಇರ್ಬೋದು ಬಿಟ್ಟರೆ, ಇದಕ್ಕೆ ಖಂಡಿತವಾಗ್ಲೂ ಗೌರ್ಮೆಂಟು ಕೂಡ ಮನಸ್ಸು ಮಾಡಬೇಕು, ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳು ಕೂಡ ಮನಸ್ಸು ಮಾಡಬೇಕು. ಈಗ CBSE, ICICI ಅಂಥದ್ದೆಲ್ಲ ಸಿಲೆಬಸ್ಗಳಲ್ಲಿ ಕೂಡ ಇದರ ಬಗ್ಗೆ ಅನೇಕ ಇದರಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಕರಾಟೆ ಕ್ಲಾಸ್ಗಳಿದೆ. ಅದರಲ್ಲಿ ಏನು ಹೆಣ್ಮಕ್ಳನ್ನ ಸೇರಿಸ್ಬೋದು, ಆದರೆ ಅದನ್ನು ಕಡ್ಡಾಯ ಮಾಡಿಬಿಡಬೇಕು. ಹೆಣ್ಣು ಮಕ್ಕಳಿಗೆ ಕಡ್ಡಾಯವಾಗಿ ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳೋದನ್ನು ಅಲ್ಲಿಯೇ ಕಲಿಸಿಬಿಟ್ರೆ ಒಂದು ಭಾಗ ಅದನ್ನು ಕಲಿಸಿಬಿಡಬೇಕು. ಆವಾಗ ಅವಳಿಗೆ ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕಾದರೂ ಅದು ಯಾವತ್ತೂ ಮರೆಯುವಂಥ ವಿದ್ಯೆಯೇ ಅಲ್ಲ. ಇನ್ನೊಂದಂದರೆ ನಾವು ಖಂಡಿತವಾಗ್ಲೂ ರಕ್ಷಣೆಗೆ ಹಲವಾರು ಅದೆಲ್ಲ ಪ್ರಯೋಜನ ಇಲ್ಲದೆ ಇರುವಂಥದ್ದು, ಏನು ನಿಮ್ಮ ಇಂಜೆಕ್ಷನ್ಸ್ಗಳು ಅದು ಇದು ಎಲ್ಲ ಬಂತು. ಬಟ್ ಅದೆಲ್ಲದಕ್ಕಿಂತ ಸೆಲ್ಫ್ ಡಿಫೆನ್ಸಲ್ಲಿ ನಾವೇ ಸ್ಟ್ರಾಂಗ್ ಆಗಿ ಇದನ್ನು ಕಲಿತು ಬಿಟ್ಟರೆ, ಒಂದು ಫಿಸಿಕಲ್ ಫಿಟ್ನೆಸ್ ಇದ್ದರೆ ಆವಾಗ ಒಂದು ಸಣ್ಣ ಪುಟ್ಟ ಇದರಿಂದ ಖಂಡಿತವಾಗ್ಲೂ ನಾವು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಎಲ್ಲದಕ್ಕಿಂತ ನಾವೊಂದು ತಾಕತ್ತು ನಮ್ಮಲ್ಲಿದೆ ಅನ್ನುವುದನ್ನು ನಾವು ಸಣ್ಣದಿಂದನೇ ಬೆಳೆಸ್ಬೇಕು. ಹೆಣ್ಣುಮಕ್ಕಳಿಗೆ ಕೂಡ ನಿನಗಾಗೋದಿಲ್ಲ ಹೆಚ್ಚಿನ ಮನೆಗಳಲ್ಲಿ ಭಾಳಷ್ಟು ಸಾರಿ ಆಗುವಂಥದ್ದು ಅದೇ, ನಿಂಗಾಗೋದಿಲ್ಲ ಬಿಟ್ಟುಬಿಡುವಂಥವೇ ನಾವು ಮಕ್ಕಳನ್ನು ಬೆಳೆಸ್ತೇವೆ. ಹಾಗಾಗಿ ಅದು ಹೋಗಿ ಸ್ಕೂಲಲ್ಲಿ ಒಂದು ಟ್ರೈನಿಂಗನ್ನು ಶುರು ಮಾಡಿದರೆ ಇದು ಇಟ್ಸ್ ವೆಲ್ ಆ್ಯಂಡ್ ಗುಡ್ ಅಂತ ನನ್ನ ಅಭಿಪ್ರಾಯ. ಮೇಡಮ್, ನಾವು ಯೂಶ್ವಲಿ ಮಹಿಳೆಯರಿಗೆ ಒಂದು ಸಮಾನತೆಯನ್ನು ನೋಡ್ತೇವೆ. ಅವರಿಗೆ ಸಮಾನತೆ ಕೊಡಬೇಕು ಅಥವಾ ಸಮಾನವಾದಂಥ ವೇದಿಕೆ ಕೊಡಬೇಕು, ಅವರಿಗೆ ಡೆವಲಪ್ಮೆಂಟ್ ಆಗಲಿಕ್ಕೆ ಅಥವಾ ಮುಂದೆ ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ. ನಿಮ್ಮ ಅನಿಸಿಕೆಯಲ್ಲಿ ಸಮಾನತೆ ಅಂದರೆ ಏನು ಅಂತ ಹೇಳ್ಬೋದು? ಈ ಸಮಾನತೆ ಹೇಳುವಂಥದ್ದು ಶಬ್ದವೇ ಸ್ವಲ್ಪ ಕ್ಲಿಷ್ಟಕರ. ಯಾಕೆಂದರೆ ಯಾವತ್ತೂ ಆ ಸಮಾನತೆ ಅನ್ನುವಂಥದ್ದನ್ನು ನೀವು ಒಂದೇ ತಕ್ಕಡಿಯಲ್ಲಿ ತೂಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ದತ್ತವಾಗಿ ಕೆಲವೊಂದು ಸ್ಟ್ರೆಂತನ್ನು ಮಹಿಳೆಗೆ ಕೊಟ್ಟಿದ್ದಾರೆ ದೇವರು ಅಥವಾ ಸೃಷ್ಟಿಕರ್ತ. ನಾವು ಬಾರ್ನ್ ಆ್ಯಂಡ್ ಬಾಟಪ್ ಅದರಲ್ಲಿ ಹೇಳೋದು, ಕೆಲವೊಂದು ತಾಕತ್ತನ್ನು ಪುರುಷನಿಗೆ ಕೊಟ್ಟಿದ್ದಾರೆ. ಯಾಕೆ ಹಾಗೆ ಪ್ರಕೃತಿ ಮಾಡಿತಂದರೆ ಅವರಿಬ್ಬರು ಹೊಂದಾಣಿಕೆ ಆಗಬೇಕು ಅಂತ ಅನ್ನುವ ದೃಷ್ಟಿಯಲ್ಲಿಯೇ ಮಾಡಿದ್ದು ಬಿಟ್ಟರೆ, ಇಲ್ಲದ್ರೆ ಇಬ್ಬರನ್ನೂ ಒಂದೇ ಥರ ಮಾಡಿದ್ದಿದ್ರೆ ದರ್ ಇಸ್ ನೋ ಮೀನಿಂಗ್. ಒಂದೇ ಲಿಂಗ ಮಾಡ್ಬೋದಿತ್ತು, ಹೆಣ್ಣು ಗಂಡು ಅಂತವೇ ಬೇಡಾಗಿತ್ತು. ಆದರೆ ನನ್ನ ಲೆಕ್ಕದಲ್ಲಿ ಸಮಾನತೆ ಅಂದರೆ ನೀವು ಏನೇ ಹೇಳಿ ಕುಟುಂಬದಲ್ಲಿ ಇವತ್ತಿಗೂ ಪ್ರಧಾನ ಮಹಿಳೆಯೇ. ಒಂದು ಹೆಂಡತಿಯಾಗಿ ತಾಯಿಯಾಗಿ ಏನೇ ಇರಲಿ, ಆ ಸಂಬಂಧಗಳನ್ನು ಹಲವಾರು ಸಂಬಂಧಗಳನ್ನು ಆ ಮಹಿಳೆ ಯೋಗ್ಯಳಾಗಿದ್ದರೆ ಆ ಕುಟುಂಬವನ್ನು ಸಶಕ್ತವಾಗಿ ಒಂದು ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯ. ಇದು ನೀವು ಯಾವುದೇ ಒಂದು ಪ್ರಕರಣದಲ್ಲಿ ನೋಡಿ, ಅಲ್ಲಿ ಮಹಿಳೆಯದ್ದು ಒಂದು ಪಾತ್ರ ಅತೀ ಮುಖ್ಯ. ಅಲ್ಲಿ ಸರಿಯಾಗಿದ್ದರೆ ಮಾತ್ರ ಆ ಕುಟುಂಬ ನಿಲ್ತದೆ. ಆದರೆ ಕೆಲವು ಈಗ ಹೇಳಲೇಬೇಕಂತಾದರೆ ಆ ಸಮಾನತೆ ಅನ್ನುವಂಥದ್ದನ್ನು ಖಂಡಿತವಾಗ್ಲೂ ಇದು ಒಂದು ರೈಲ್ವೆ ಟ್ರ್ಯಾಕ್ ಅಲ್ಲ ಸರ್. ಆ ಸಮಾನತೆ ಖಂಡಿತ ಯಾವತ್ತೂ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾವತ್ತೂ ಕೂಡ. ಯಾಕೆಂದರೆ ನಮ್ಮನ್ನು ಪ್ರಕೃತಿಯೇ ಹಾಗೆ ಸೃಷ್ಟಿ ಮಾಡಿದೆ. ಆದರೆ ಪುರುಷ ನೋಡುವಂಥ ದೃಷ್ಟಿಕೋನಕ್ಕೂ ಮಹಿಳೆ ನೋಡುವ ದೃಷ್ಟಿಕೋನಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ. ಅವು ಎರಡೂ ಕೂಡ ಹೊಂದಾಣಿಕೆ ಇದೆ. ಹೊಂದಾಣಿಕೆ ಇದ್ದರೆ ಅದೇ ಸಮಾನತೆ. ಅನೇಕ ಸಂದರ್ಭಗಳಲ್ಲಿ ಮಹಿಳೆ ಕುಸಿದಾಗ ಆ ಪುರುಷನಿಗೆ ಆಟೋಮೆಟಿಕ್ ಆಗಿ ಒಂದು ತಾಕತ್ತಿರ್ತದೆ, ಅದರಿಂದ ಹೊರಗಡೆ ಬರುವಂಥದ್ದು. ಹಾಗಾಗಿ ಈ ಸಮಾನತೆ ಹೇಳುವ ಶಬ್ದ ಖಂಡಿತವಾಗಿಯೂ ಅದು ಸೂಕ್ತವೇ ಅಲ್ಲ. ಈ ಸ್ವಾತಂತ್ರ್ಯ ಕೂಡ ಅಂಥದ್ದೇ ಶಬ್ದ. ಸ್ವಾತಂತ್ರ್ಯ ಮತ್ತು ಸಮಾನತೆ ಎರಡೂ ಕೂಡ ತುಂಬ ಕ್ಲಿಷ್ಟಕರವಾದ ಶಬ್ದ. ಆದರೆ ಅದನ್ನು ಒಂದೇ ರೀತಿ ತಕ್ಕಡಿಯಲ್ಲಿಟ್ಟು ತೂಗಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ನಾಣ್ಯದ ಎರಡು ಮುಖಗಳಲ್ಲ, ಒಂದೇ ರೈಲ್ವೆ ಟ್ರ್ಯಾಕಿನ ಎರಡು ಪಟರಿಗಳಲ್ಲವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವಿಶ್ವ ಮಹಿಳಾ ದಿನಾಚರಣೆಯ ದಿನ ಹಿಂದಿನ ಮಹಿಳೆಯರನ್ನು ಕಂಡಾಗ ಇವತ್ತಿನ ಮಹಿಳೆಯರಲ್ಲಿ ಅವರು ಸ್ವಾವಲಂಬಿಗಳಾಗಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಅವರು ಕ್ರಾಂತಿಕಾರಿಯಾಗಿ ಅವರ ಕೆಲಸವನ್ನು ಮಾಡಿದ್ದಾರೆ ಹಾಗೂ ಗುರುತಿಸ್ಕೊಂಡಿದ್ದಾರೆ. ಸೊ ಇವತ್ತಿನ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಅನುಭವದಲ್ಲಿ ಏನು ಈ ವಿಶ್ವ ಮಹಿಳಾ ದಿನಾಚರಣೆ ಎಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀರಿ? ಅದು ಹೇಗೆ ಬಾಯ್ಸ್ ಆರ್ ಕೇಪೇಬಲ್, ಈಕ್ವಲಿ ಗರ್ಲ್ಸ್ ಆರ್ ಆಲ್ಸೋ ಕೇಪೇಬಲ್ ಆಫ್ ಡೂಯಿಂಗ್ ದ್ಯಾಟ್ ಅಂತೇಳಿ ಅವರಿಗೆ ಎನ್ಕರೇಜ್ ಮಾಡಬೇಕು ಅಷ್ಟೇ. ಸೊ ದೇ ವಿಲ್ ಪ್ರೋಗ್ರೆಸ್. ಅವರಿಗೆ
ಅದು ಒಂದು ಮನಸ್ಸಿನಲ್ಲಿ ಇರಬಾರ್ದು. ಅದು ಓನ್ಲಿ ಬಾಯ್ಸ್ ಕ್ಯಾನ್ ಡು, ವಿ ಕಾಂಟು. ಅದು ಅವರಿಗೆ ಆ್ಯಕ್ಚುಲಿ ನಾವು ನೋಡ್ಬೋದು ಎಲ್ಲ ಫೀಲ್ಡಲ್ಲಿ ಅವರು ಅಚೀವ್ ಮಾಡಿದ್ದಾರೆ. ಈಗ ಸ್ಪೋರ್ಟ್ಸಲ್ಲಿ ಕ್ರಿಕೆಟ್ ಈಗ ಇಂಟರ್ನ್ಯಾಷನಲ್ ಲೆವೆಲಿಗೆ ಬಂದಿದೆ, ಹಾಕಿ ಮತ್ತು ಸ್ಪೇಸ್ ಇದು ಶಿಪ್ಪಲ್ಲಿ ಕೂಡ ಅವರು ಹೋಗಿ ಬಂದಿದ್ದಾರೆ. ಪೊಲೀಸ್ ಮೆನ್ ಆಗಿದ್ದಾರೆ, ಆರ್ಮಿಯಲ್ಲಿದ್ದಾರೆ, ಎಲ್ಲ ಫೀಲ್ಡಲ್ಲಿ ಇದ್ದಾರೆ. ಆದ್ದರಿಂದ ದೇರ್ ಇಸ್ ನಥಿಂಗ್ ಟು ಫೀಲ್ ವೀಕರ್, ದೇ ಆರ್ ಈಕ್ವಲ್. ದೇರ್ ಇಸ್ ನೋ ಪ್ರಾಬ್ಲಮ್. ಓನ್ಲಿ ಥಿಂಗ್ ಈಸ್ ಬೆಟರ್ ಅಪರ್ಚುನಿಟೀಸ್ ಅವರಿಗೆ ಪ್ರೊವೈಡ್ ಮಾಡಬೇಕು. ಒಂದೇ ಇದು ಹೆಂಗಸರು ಅಂತ ಹೇಳಿ ಡಿಸ್ಕಾರ್ಡ್ ಮಾಡಬಾರ್ದು. ಅವರಿಗೆ ಅಪರ್ಚುನಿಟೀಸ್, ದೆನ್ that is better, that will improve. That's the thing. As it is, it's quite good now, not bad, not like previous times, but with a little bit encouragement and better opportunities, they will shine. ಮತ್ತೆ ಮೇಡಮ್, ಇವತ್ತಿನ ಕೆಲಸಕ್ಕೆ ಹೋಗುವಂಥ ಮಹಿಳೆಯರಿಗೆ ಹಾಗೆ ಮನೆಯಲ್ಲಿ ಹಲವಾರು ಕೆಲಸಗಳನ್ನು ಮಾಡಿ ಅದರ ಜೊತೆಯಲ್ಲಿ ಕುಟುಂಬಕ್ಕೆ ಒಂದು ಸಹಕಾರ ಮಾಡ್ತಿರುವಂಥ ಮಹಿಳೆಗೆ ಯಾವ ರೀತಿಯ ಸಂದೇಶವನ್ನು ಈ ಮಹಿಳಾ ದಿನಾಚರಣೆಯ ದಿನ ನೀಡಲಿಕ್ಕೆ ಬಯಸ್ತೀರಾ? ಖಂಡಿತವಾಗ್ಲೂ ಬಹಳ ಖುಷಿ ಅನ್ನಿಸ್ತದೆ. ಇವತ್ತು ಮೊದಲಿನ ಕಾಲಕ್ಕಿಂತ ನಾವು ಇವತ್ತು ತುಂಬ ಮುಂದುವರೆದಿದ್ದೇವೆ. ಬಹುಶಃ ಆ ಒಂದು ಡೆವಲಪ್ಮೆಂಟ್ಗಳು, ಪ್ರಗತಿ ಇವತ್ತಾಗಿದೆ. ಅದೇ ಕಾರಣದಿಂದ ಇರ್ಬೋದು, ನಾನೊಂದು ಅಡುಗೆ ಮನೆಯಲ್ಲಿರುವಂಥ ಒಂದು ಹೆಣ್ಣು ಕೂಡ ಒಂದು ಚಾನಲ್ಗಳಲ್ಲಿ ನಮ್ಮನ್ನು ಮಾತಾಡಿಸ್ಕೊಳ್ಳುವಂಥ, ನಮ್ಮನ್ನು ತೊಡಗಿಸಿಕೊಳ್ಳುವಂಥ ಒಂದು ಅಭಿವೃದ್ಧಿಯವರೆಗೆ ನಾವು ಬಂದಿದ್ದೇವೆ. ಖಂಡಿತ ಇದು ಒಳ್ಳೆಯ ಬೆಳವಣಿಗೆ. ಆದರೆ ಕೆಲಸಕ್ಕೆ ಹೋಗುವ ಇವರಿಗೆ ತುಂಬ ಒತ್ತಡ ಇರ್ತದೆ, ತುಂಬ ಕೆಲಸದ ಒತ್ತಡ ಇರ್ತದೆ. ಅದಕ್ಕೆ ಒಂದು ಪುರುಷರಲ್ಲಿ ವಿನಂತಿ ಅಂದರೆ, ಬಹಳಷ್ಟು ನಿಮ್ಮಿಂದ ನಿರೀಕ್ಷೆಗಳನ್ನು ಹೆಂಡತಿ ಮಾಡೋದಿಲ್ಲ, ಮಹಿಳೆಯರು ಮಾಡೋದಿಲ್ಲ. ಅವರಿಗೊಂದು ಮಾನಸಿಕವಾಗಿ ಬೆಂಬಲಕ್ಕೆ ನಿಲ್ಲಿ, ನಿನ್ನಿಂದ ಸಾಧ್ಯ ಅಂತ ಹೇಳಿ ಖಂಡಿತವಾಗಿಯೂ ಅದನ್ನು ಸಾಧಿಸುವಂತಹ ಶಕ್ತಿ, ಛಲ ಎಲ್ಲವೂ ಆ ಮಹಿಳೆಯಲ್ಲಿದೆ. ಅದನ್ನು ಗುರುತಿಸುವಂತಹ ಒಂದು ಸಣ್ಣ ಕೆಲಸವನ್ನು ಪುರುಷ ಸಮಾಜದಿಂದ ಮಹಿಳೆಯರು ನಿರೀಕ್ಷೆ ಮಾಡ್ತಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್. ಆತ್ಮೀಯ ವೀಕ್ಷಕರೇ, ಸಾದಿಕ್ಗೊಂದು ಸಲಾಂ ಈ ಕಾರ್ಯಕ್ರಮದಲ್ಲಿ ಎರಡು ವಿಶಿಷ್ಟ ಮಹಿಳೆಯರನ್ನು ನಾವು ಇವತ್ತು ಪರಿಚಯ ಮಾಡಿದ್ದೇವೆ. ಶ್ರೀಮತಿ ಜಯಂತಿ ಪ್ರಭು ಅವರು ಅವಿಭಜಿತ ದಕ್ಷಿಣ ಕನ್ನಡದ ಪ್ರಥಮ ಇಂಜಿನಿಯರ್ ಆಗಿ ಕಾರ್ಯದಲ್ಲಿ ಅಲ್ಲದೆ ಮನೆಯನ್ನು ಕೂಡ ಯಶಸ್ವಿಯಾಗಿ ಬೆಳೆಸಿ ಅವರ ಮಕ್ಕಳನ್ನು ಕೂಡ ಉತ್ತಮವಾದಂಥ ಉದ್ಯೋಗದಲ್ಲಿ ನಿರೀಕ್ಷಿಸಿದಂಥವರು ಅಂಥವರು ನಮ್ಮ ಇವತ್ತು ಕಾರ್ಯಕ್ರಮವಿದ್ದಾರೆ. ಹಾಗೆ ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಹಾಗೂ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂಥ ಶ್ರೀಮತಿ ಜ್ಯೋತಿ ಹೆಬ್ಬಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಇವರ ಇಬ್ಬರ ಅನುಭವದಲ್ಲಿ ವಿಶೇಷವಾಗಿ ಮಹಿಳೆಗೆ ಭಾರತ ನಾವು ನೀಡಿದಂಥ ಸ್ಥಾನಮಾನ ಹೆಚ್ಚಾಗಿದ್ದರೂ ಕೂಡ ಅದರ ಜೊತೆಯಲ್ಲಿ ನಾವು ಅವರನ್ನು ಪೂಜಿಸ್ತೇವೆ, ಪ್ರಾರ್ಥಿಸ್ತೇವೆ. ನಮ್ಮ ನದಿಗಳಿರ್ಬೋದು ಅಥವಾ ನಮ್ಮ ದೇಶದ ಹಲವಾರು ರಾಜ್ಯದ ಹೆಸರುಗಳಿರ್ಬೋದು, ಮಹಿಳೆಯರಿಗಾಗಿ ವಿಶೇಷವಾದಂಥ ನಮ್ಮ ಭೂತಾಯಿಯನ್ನೇ ನಾವು ತಾಯಿ ಅಂತ ಅಷ್ಟೊಂದು ಗೌರವವನ್ನು ನಾವು ಮಹಿಳೆಯರಿಗೆ ನೀಡಿದ್ದೇವೆ. ಈ ವಿಶೇಷವಾದಂಥ ದಿವಸ ವಿಶ್ವದಾದ್ಯಂತ ಮಹಿಳೆಯರಿಗಾಗಿಯೇ ಒಂದು ಆಚರಣೆ ಮಾಡ್ತಿರುವಂಥ ದಿವಸ ವಿಮೆನ್ಸ್ ಡೇ. ಇಂಥ ಒಂದು ಕಾರ್ಯಕ್ರಮ ಮುಖಾಂತರ ಸಮಾಜದಲ್ಲಿ ನಿರಂತರವಾಗಿ ದುಡಿತಿರುವಂಥ ಮಹಿಳೆಯರ ಒಂದು ಸಲಾಂ ಅನ್ನುವ ಕಾರ್ಯಕ್ರಮ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಉತ್ತಮವಾದಂಥ ಪ್ರಾರಂಭವನ್ನು ನೀಡಿದ್ದೇವೆ. ಮುಂದಿನ ವರ್ಷವೂ ಕೂಡ ಈ ಒಂದು ವಿಶ್ವ ಮಹಿಳಾ ದಿನಾಚರಣೆಯಂದು ಸಾಧಕಿಯರೊಂದಿಗೆ ನಾವು ಕಾರ್ಯಕ್ರಮಕ್ಕೆ ಮುಂದಕ್ಕೆ ಬರಲಿಕ್ಕಿದ್ದೇವೆ. ಅಲ್ಲಿಯವರೆಗೆ ನನ್ನಿಂದ ನಮಸ್ಕಾರ.